ಕಾರ್ಯಕ್ರಮದ ಇಂದಿನ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ಕ್ಷೇತ್ರದ ಅಧ್ಯಕ್ಷರಾದಂಥ ಜಯಲಕ್ಷ ಕೋಟೆನ್ ಇವರಿಗೆ ನಮ್ಮ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅತಿಥಿಗಳಾಗಿ ಆಗಮಿಸುವಂಥ ಉಳ್ಳಾಲ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅವರನ್ನು ನಮ್ಮ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ಶ್ರೀ ಬಿ ವಸಂತಿ ಇದ್ದಾರೆ, ಅವರನ್ನು ಕೂಡ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ. KST ಜಿಲ್ಲಾಧ್ಯಕ್ಷರಂತ ಪ್ರಜ್ವಲ್ ಕುಮಾರ್ ಇದ್ದಾರೆ, ಅವರನ್ನು ಕೂಡ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ. ಸಂಘಟನಾ ಕಾರ್ಯದರ್ಶಿಯಾದ ರಮೇಶ್ ಮಾಡ್ರು ಇದ್ದಾರೆ, ಅವರನ್ನು ಕೂಡ ನಮ್ಮ ಕ್ಷೇತ್ರ ಸಮಿತಿಯ ಪರವಾಗಿ ಸ್ವಾಗತಿಸುತ್ತೇನೆ. ಕಾರ್ಯಕ್ರಮಕ್ಕೆ ಬಂದಿರುವಂಥ ಜಿಲ್ಲಾ ಸಮಿತಿ ಸದಸ್ಯರು ಹಾಗೂ ಕ್ಷೇತ್ರದ ಪದಾಧಿಕಾರಿಗಳು ಹಾಗೂ ಎಲ್ಲ ವಲಯಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರನ್ನು ಸ್ವಾಗತಿಸುತ್ತಾ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ഇരുപത്തിരണ്ട് ವರ್ಷ ಆದ 23 ಪಾದಾರ್ಪಣೆ ಮನ್ಪುನ ಈ ಸಂದರ್ಭಡು ರಾಜ್ಯ ಸಮಿತಿದ ಒಂಜಿ ನಿರ್ಣಯ ಅಂಡ್ ನಮ್ಮ 7 ತಾರೀಕಿಗೆ ಜನ್ಮ ತಾಳಿನಂಚಿನ ಈ ಸಂಘಟನೆ ಐಕು ನಮ್ಮ ಗುರುತಿಸಿನಂಚಿನ ವ್ಯವಸ್ಥೆ ಆವಡೊಂದು ಗುರುತಿಸಿನಂಚಿನ ವ್ಯವಸ್ಥೆ ಹೆಂಚಿನ ಮನ್ಪುನಿ ಬಂಡದ ಚರ್ಚೆ ಅನ್ಪುನಾಗ ಟೈಲರ್ ನಾಕ್ಲೆಗೆ ಗುರುತಿಸಿನ ವಿಷಯ ಬಂಡ ಅಕ್ಲು ಪೊಲಿಕೆ ದಾಖಲೆಗೂ ಪೊಲಿಕೆ ದಂಜಿನಾಡಲ್ಲಿ ವ್ಯವಸ್ಥೆ ಆವಡು ಅಪ್ಪಾಗ ಪೊಲಿಕೆದ ಮಿಷನ್ ಕೊರ್ಪಣಿ ಆಣಿದ ದಿನ ಆಸಕ್ತಿ ಸಮಾಜಡು ನಮ್ಮ ಟೈಲರ್ ನಕಲೆ ಎಂಚ ಅಗತ್ಯನ ಅಂಚನೆ ಟೈಲರ್ ನಕಲ ಬದುಕೋಗು ಎಂಚ ಅಗತ್ಯ ಬೋಡ ಅಂಚಿನಂಜಿ ಮಿಷನ್ ಅಕ್ಲೆ ಕೊರ್ಪಣಿಂದ ಇಡೀ ರಾಜ್ಯ ವ್ಯಾಪಿಡು ಆ ರಾಜ್ಯ ಸಮಿತಿದ ಒಂದು ತೀರ್ಮಾನ ಪ್ರಕಾರ ಕರೆನ 1 ತಿಂಗಳ ತುಂಬು ಈ ಮೀಟಿಂಗ್ ನಡೆದಿರ್ತದೆ. ಈ ಮೀಟಿಂಗ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅವೇ ವಿಷಯ ಪ್ರಸ್ತಾಪ ಆದ ಇನ್ನು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮಿಷನ್ ವಿತರಣೆ ಆತನು. ಈ ಕಾರ್ಯಕ್ರಮ 7 ಮೋಜಿ ಸಾರತ್ತವ್ರ ಮತ್ತು ಸ್ವಲ್ಪ ತರ್ಬೋಗು ಉದ್ಘಾಟನೆ ಆತನಂಚಿನ ಸಂಘಟನೆ ಇನ್ನು 7 ಮೋಜಿ 2025 ಇಸವಿದಾನಿ ಇನ್ನು ಇಡೀ ರಾಜ್ಯಡು ಕಾಂಡದ ದಿನ 10 ಗಂಟೆಗೆ ಈ ಕಾರ್ಯಕ್ರಮ ಉದ್ಘಾಟನೆ ಆದ ಆಸಕ್ತರಿಗೆ ಮಿಷನ್ ಬೇತೆ ಜಿಲ್ಲೆಡು ಬೇತೆ ಅನಾಥಾಶ್ರಮ ವೃದ್ಧಾಶ್ರಮ ಆಸ್ಪತ್ರೆ ಮತ್ತು ಹಣ್ಣು ಹಂಪಲು ವಿತರಣೆ ಮತ್ತು ಕಾರ್ಯಕ್ರಮ ಆತನು. ಈ ಉಳ್ಳಾಲಡು ಕಾಂಡ ದಿಯರಾಯ್ದಿ ದೇವಂಡ ಮೂಲ ಕೈತಾಲು ಪೆರ್ಮನ್ನೂರು ಸೋಮೇಶ್ವರ ವಲಯಕ್ಕೆ ಸಂಬಂಧಪಟ್ಟಿನ ದಿನ ಒಂಜಿ ಕ್ಷೇತ್ರ ಪಂಜಂದಾಯನ ಜಾತ್ರೆ 500 ಜಾತ್ರೆ ಕ್ಷೇತ್ರ ಸಮಿತಿದ ಮೀಟಿಂಗ್ ಒಂಜಿ ತೀರ್ಮಾನ ಅಂಡ್ ಮಾತಾಕೋಡಿಲ್ಲ ಕಾಂಡ ಆನಂದ ಎಂಟ್ಲೆ ಪರಿಹಾರ ಸಾಧ್ಯ ಇಜ್ಜಿ ಪಂಪಿನ ದಿಶೆ ಅಂದಾಜಿ ಪ್ರಕಾರ 5 ಮಧ್ಯಾಹ್ನ 3 ಗಂಟೆಗೆ ಈ ಕಾರ್ಯಕ್ರಮನ ನಮ್ಮ ದಿವಂಡ ಕಾರ್ಯಕ್ರಮಕ್ಕೂ ಮೀಟಿಂಗ್ ಆನಾಗ ಒಂಚೂರು ತಡ ಅದು ಈ ಕಾರ್ಯಕ್ರಮದ ರೂಪುರೇಖೆ ಮನ್ಪನಾಗ ತಡ ಅಂಡು ಇನ್ನು ಎಂಕಲ ಬೇತೆ ವಾಟ್ಸಾಪ್ ಫೋನ್ ಮುಖಾಂತರ ತೆರಿಪದ ಅಂಡ ಬಾರಿ ಬೇಜಾರ ಆಗ್ಬಿಡು ಟೈಲರ್ಸ್ ಡೇಗೆ ಭಾಗವಹಿಸಿದ ಬಕೆಯಾಪ ಭಾಗವಹಿಸನಿ ಪನ್ಪುನಾಜಿ ಮನಸ್ಸು ಪಶ್ಚಾತ್ತಾಪ ಇನ್ನು ಕುಟ್ಲಾಟ ನಡೆತಕ್ಕಂಥ ಕಾರ್ಯಕ್ರಮಗಳು ಮತ್ತು ಮುನ್ನೋದು
ವೃತ್ತಿ ಬಾಂಧವರು ಇತದು 17ನೇ ಮಿಷನ್ ಅವರು ವಿತರಣೆ ಆತನು. ಪ್ರತಿ ಕ್ಷೇತ್ರದ MLA ಮುಖಾಂತರ ಈ ಮಿಷನ್ ದೇತಂದು ಅವರು ವಿತರಣೆ ಆತನು. ಅಂತ ನಮ್ಮ ಉಳ್ಳಾಲ ಕ್ಷೇತ್ರದ MLA అయిన UT ಖಾದರ್ಡ ಎಂಕಲ್ ಹೋದ ಪಾತ್ರನಾಗ ಖಂಡಿತ ವ್ಯವಸ್ಥೆ ಮಲ್ಪೆ ಅಂತ ಬಂದಿರು. ಎಂಕ್ಲಕ್ಕೆ ಶುಕ್ರವಾರ ಮುಟ್ಟ ಆ ವ್ಯವಸ್ಥೆ ಅಂತ ಬಾರಿ ಕಗ್ಗಂಟಡಿತ್ತ ಆಂಡಲ ಎಂಕಲ್ ಅರಣ ಬೆರಿ ಬಿಡ್ತ ಆಂಡಲ ಶನಿವಾರ ದಾನಿ ಕೋಡೆ ಟೈಲರ್ ನಾಕ್ಲಿಗೆ ಒಂದು ಬಿಜಿ ಬಂದು ಶನಿವಾರ ಆ ದಿನವೂ ಎಂಕಲ್ ಲೆಕ್ಕ ಹೋಗುತ್ತಾನಂದ್ರೆ ಕ್ಷೇತ್ರದ ಅಧ್ಯಕ್ಷರು, ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಯಾನು 3 ಜನ 6 ಓಲು ಉಳ್ಳೇರು ಬಂದಿದ್ದು ನಾಡೊಂದು ಬೋದು ಅರಡ ಎಂಕ್ಲ ಮನವಿ ಮಂತ ಇವ್ರು ಕೊರ್ಪ ಬಂತಾರೆ ನನ್ನ ಎಂಕ್ಲಿಗೆ ವ್ಯವಸ್ಥೆ ಆಗ್ತಿದ್ದೀನಿ ಅವಾಗ ಆರವ್ರು ಬಂದಿರು ಯಾನು ಮೋಜಿ ಮಿಷನ್ ಎನ್ನೆಲ್ಲ ಕೊಡು ಕೊರ್ಪ ಅಂತ ಬಂದಿರು. ಅವೇ ಪ್ರಕಾರ ಬೈಯಾಡೆ ಕೋಡೆ ಬೈಯಾಡೆ ಅವು ಬರ್ತೀನಿ ಒಂಜಿ ನಮ್ಮ ಕ್ಷೇತ್ರ ಸಮಿತಿ ಲೆಕ್ಕೊಡೆ ಒಂಜಿ ಕೊರ್ಪ ಇನ್ನು ಆಸಕ್ತರ 4 ಜನಕ್ಕೂ ಮೂಲು ಮಿಷನ್ ವಿತರಣೆ ಉಲ್ಲ. ಇನ್ನು ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ 7 ಮೋದಿ ಸಂಪತ್ತರ್ಮು ಜನ್ಮದಾಲ್ದಿನ ಉದ್ದೇಶದಾದ ಬಂಡ ಟೈಲರ್ ನಕಲ ಬದುಕು ಯಾಪಲ ಚಿನ್ನಿ ಮಾತ್ರ ನಮ್ಮ ರಾತ್ರಿ ಬಗ್ಗೆ ಕಷ್ಟ ಬರ್ತದೆ ಪೊಲ್ಲುನಿ ನಮ್ಮ ಜೀವನಡು ಬದುಕು ಬಂಪುನ ದಾಲಜ್ಜಿ ಅದಕ್ಕೊಂದು ಆಸರ ಆವಡನಾಡ ನಮ್ಮ ರಾಜ್ಯ ಸರ್ಕಾರದ ಮಿತ್ತು ಹೋರಾಟ ಮಾಡ್ಬೋದು. ರಾಜ್ಯ ಸರ್ಕಾರದ ಮಿತ್ತು ಹೋರಾಟ ಮಾಡ್ತದೆ ನಮ್ಮ ಎಂಚಿನ ಯೋಜನೆ ಉಂಡ ಬಡವರಿಗೆ ತಿಕ್ಕೊಂಡ ಎಂಚಿನ ಯೋಜನೆ ಉಂಡ ಅಯ್ಯನ ನಮ್ಮ ಜೊತೆ ಬಂಡದು ಆನೆ ಹಿಡ್ದು ಇನ್ನು ಮುಟ್ಟಲ್ಲ 21 ವರ್ಷಡು ನಮ್ಮ ಹೋರಾಟ ಮತ್ತೊಂದು ಬತ್ತ ನಮ್ಮ ಮಾರ್ಗೋಡು ಕುಳ್ಳುನ ಆಡು ಪ್ರತಿಭಟನೆ ಆಡು ಅಂಚೆ ಕಾರ್ಡು ಚಲಾವಣೆ ಆಡು DC ಚೇಂಬರ್ ಮಟ್ಟ ಹೋರಾಟ ಆಡು ಇಂದು ಪೂರ ನಾವು ಮಲ್ತೊಂದು ಬತ್ತ ನಂಗೆ ವ್ಯವಸ್ಥೆ ಆವುದೊಂದು ಆಂಡ ಅಸಂಘಟಿತ ಕಾರ್ಮಿಕರಿಗೆ ತಿಕ್ಕೊಡೋಂಚಿನ ಸೌಲಭ್ಯ ನಂಗೆ ನಲ್ಲ ತಿಕೀಜಿ ಅದೇ ಕೇವಲ ನಟಮೋಜಿ ವ್ಯವಸ್ಥೆ ಆಗ್ತೀನಿ ಅಂಡ ನಮ್ಮ ಬದುಕಡೆ ಪೆನ್ಷನ್ ಅಂಚನೆ ಆರೋಗ್ಯ ವಿಮೆ ಜೋಕ್ಲೆ ಸ್ಕಾಲರ್ಶಿಪ್ ಇಂದು ಪೂರ ಆವಡು ಬಂಡದು ನಮ್ಮ ಟೈಲರ್ ನಕಲ ಹೋರಾಟ. ನಮ್ಮ ಉಳ್ಳಾಲ ಕ್ಷೇತ್ರಡು ಕರೆನ 25 ವರ್ಷಡು ಎಡ್ಡೆಡ್ಡೆ ಬೇಲೆ ಅಂತದ ನಾವು ಅವು ಗೊತ್ತಿತ್ತು ನಕ್ಲೆ ಗೊತ್ತಪ್ಪು ಗೊತ್ತಿದ್ದ ನಕ್ಲೆ ಗೊತ್ತಪ್ಪು ಅಂತ ಕುಳ್ಳು ಆಂಡ ನಮ್ಮ ನೀವು ಜಯಲಕ್ಷ್ಮಿ ಕೋಟೆಯನ್ನು 2020 ಜನಶ್ರೀ ಗುಂಪು ವಿಮೆ ಯೋಜನೆ ಮಂತನ ಭಾಗ 47 ಜನಕ್ಕೂ ಗುಂಪು ವಿಮೆ ಯೋಜನೆ ಮಂತದ್ದು ಸ್ಕಾಲರ್ಶಿಪ್ಪನ್ನು ತೆತ್ತು ಕೊಡ್ತಾ ಆ ಟೈಮ್ಡೆ ಸ್ಕಾಲರ್ಶಿಪ್ ಕೊನೆಯವರು ಬರೋಂಜಾಂಡು 6 ಸೈಕಂಡ್ ಬೋದು ಇಲ್ಲಿ ಕೊಡೋದು ಕೊರೊಂದಿತ್ತೀರು. ಇನ್ನು ನಮ್ಮ ಸಾಮಾಜಿಕ ಕಳಕಳಿ ನಮ್ಮ ಸಾಮಾಜಿಕ ಧರ್ಮ ಏನಿಡ್ದ ಹತ್ರ ಆ ಬರ್ತರು ನಮ್ಮ ಕೆಲಸ ಮಂತ ಅಡ್ದು ಪಕ್ಕ ನಂಗೆ ನ್ಯೂ ಪೆನ್ಷನ್ ಲೈಟ್ ಅಂಚನೆ ಆಮ್ ಆದ್ಮಿ ಈ ಕಾರ್ಯಕ್ರಮವನ್ನು ಪೂರ ನಾವು ಮಲ್ತಾ ಐಟೆ ಕೇವಲ ಜನಕ್ಕಲು ನಂಬರ್ ಆಯರು ದಾಬಂಡ ಸಂಘಟನೆ ಬಂದಾಗ ಆ ಒಂದು ವ್ಯವಸ್ಥೆ ಆನಾಗ ಕೆಲವರು ಎಂಜಿನ ಉಂಡ ಮಜುಗರ ಅಂತೀರು ಇಂದು ಆವ ಒಂದು ಪೋವ ಒಂದು ತಿಕ್ಕುವ ನನ್ನ ತಿಕ್ಕರ ಉಂಡ ಯಕ್ಷ ಪ್ರಶ್ನೆ ನಮ್ಮ ಒಳಗಡೆ ದಾಬಂಡ ನಮ್ಮ ಬೇತ ಜಾತಿದ ಕುಂಟುನು ಆಲೋಚನೆ ಮಂತದ್ದು ಕತ್ತೆಡ್ದು ಅಕ್ಲೆಗ ಆಕರ್ಷಣೆ ಕೊರ್ಪುನ ಜನಕ್ಲೆಗ ಆಕರ್ಷಣೆ ಕೊರ್ಪುನ ಅಂಚಿನ ಟೈಲರ್ ನಮ್ಮ ಬಂಧುಲು ಆ ನಮ್ಮ ಬಂಧುಲಡನೆ ಅಂಚಿನ ಒಂಜಿ ಭಾವನಾತ್ಮಕ ಬಾರಿ ಕೊರತೆ ಉಂಡು ಆಂಡ ಇನಿ ಒಂಜಿ ಖುಷಿ ಅಂಜಿನ ಬಂಡ ಟೈಲರ್ ಜನ್ಮ ತಾಲ್ನಾಗ 13 ಜನ ಇತ್ತಂದಾಂಡ ಇಡೀ ಸ್ಟೇಟ್ 1,30,000 ಜನ ಟೈಲರ್ ನಕಲು ನಮ್ಮ ಸಂಘಡು ಸದಸ್ಯರಾದಲ್ಲಿರು ಇಂದು ಶ್ಲಾಘನೀಯ ದಾಯಪನಡಾಪನ ಬಂಡ 21 ವರ್ಷದ ಟೈಲರ್ ನಕಲಿ ಟೈಲರ್ ಸಂಘ ಬೋರ್ಡು ಬಂಪನಕ್ಕೆ ಒಂದು ಅಗ್ನಿಸಾಕ್ಷಿ ಆದುಂಡು. ಈ ಅಗ್ನಿಸಾಕ್ಷಿ ಏನಿಟ್ಟು ನಮ್ಮ ಇನಿ ಪಂಜಾಬ್ ಜೋಕಲ್ಲಕ್ಕ ಒಳ್ಳೆ ಒಂಜಿ ಟೈಲರ್ ಮಲ್ಲ ಟೈಲರ್ ಆಡು ಎಲ್ಲೆ ಟೈಲರ್ ಆಡು ಮಿಷನ್ ಅಕಡ ಮಲ್ಲಪ್ಪು ಕೆಲವೆರಡು ಎಲ್ಲಪ್ಪು ಆಂಡ ಪೊಲ್ಲುನ ರೀತಿ ಒಂದೇ ಲೆಕ್ಕ ಮೆಜರ ತೋರಪ್ಪು ಅದು ಕಮ್ಮಿಪ್ಪು ಆಂಡ ಸೂಜಿಗೆ ನೂಲು ಪಾಡ್ದೆ ಆ ಕುಂಟುನು ಕತ್ತೇರ್ದೆ ಬದುಕು ನಂಚಿನ ಜೀವನ ದಕ್ಲೆ ಟೈಲರ್ ನಕಲು ಇನ್ನು ನಂಗೆ ಗೊತ್ತುಪೋಡು ನಮ್ಮ ಏಪಲ ಕೆಲವು ಸಾರಿ ಬೇಲೆತ್ತಿಂದ ಆಂಡ ಬಾರಿ ಬೆಚ್ಚಡಪ್ಪುವ ಬೇಲೆಜ್ಜಿ ಎಂಚಿನ ನಂಗೆ ಈ ಸಂಘ ದಕ್ಕಲು ದಾದ ಕೊಡಿ ಯಾನಕ್ಕೇನಂದಿಲ್ಲ ಸಂಘ ದಕ್ಕಲು ಕೊಡ್ತೀನಲ್ಲ ಸಂಘಕ್ಕೆ ನಮದಾದ ಕೊಡ್ತಾ ಅಂದ್ರೆ ನಮ್ಮಡ ಪ್ರಶ್ನೆ ಬೋರ್ಡು ಕೆಲವು ಕೊಟ್ಟು ಫೋನಾಗ
ನಿಖಿಲ್ ಎಂಕ್ಲೆ ದಾದ ಕೊಡ್ತಾರೆ ನಿಖಿಲ್ ದಾದ ಮಂತದಾರಿ ಎಂಚಿನ ಮಂತದಾರಿ ಅವು ಯಾಪಲ ಗೋಲ್ದಲ ಇತ್ತಿನ ಕಪ್ಪೆದಲಕ ಕೇಂದ್ರಂಚಿನ ಪ್ರಶ್ನೆ ಆಂಡ ಆ ಪ್ರಶ್ನೆಗೆ ಉತ್ತರ ಇನ್ನು ನಮ್ಮ ಸೇರ್ದಿನ ಟೈಲರ್ ಹಾಕಲು ಯಾಕೆ ಸಾಕ್ಷಿ ಆದಲ್ಲ ಇನ್ನು ಸಂಘ ಹತ್ತಿನ ಆಂಡ ಇನ್ನು ಒಂಜಿ ಟೈಲರ್ ನಮ್ಮ ಒಂಜಿ ಟೈಲರ್ ತುಯ್ಯರು ಇರ್ತಾಂಡು ಇನ್ನು ಜಿಲ್ಲೆಡು ಕ್ಷೇತ್ರಡು ವಲಯಡು ರಾಜ್ಯಡು ಇನ್ನು ಓಲು ಬಂಡಲ್ಲ ಟೈಲರ್ ನಕ್ಲೆ ಒಂಜಿ ಪರಿಚಯ ನಂಗೆ ಈ ಸಂಘ ಆಯ್ನೇರ್ದ ಹತ್ರ ಏತಮಲ್ಲ ಬೆನಿಫಿಟ್ ಉಂಡು ಬಂದ ಒಂಜಿ ರಾಯಚೂರುಡ ಬೆಂಗಳೂರುಡ ಮೈಸೂರುಡ ಉಡುಪಿಡ ಕಾರ್ಲಾಡ ಓಲಾಂಡಲ ಒಂಜಿ ಹೆಚ್ಚು ಕಮ್ಮಿ ಆದಿತ್ತಂಡ ನಮ್ಮ ಕುಟುಂಬಸ್ಥರಿಗೆ ಜನ ನಮ್ಮ ಟೈಲರ್ ನಾಕ್ಲೆ ಹೆಚ್ಚು ಕಮ್ಮಿ ಆದಿತ್ತಂಡ ಒಂಜಿ ಫೋನ್ ಮಂತಂಡ ಅಲ್ಪ ಸಹಕಾರ ಮಂತದು ಯಾಕೆ ವ್ಯವಸ್ಥೆ ಆಗ್ಬೋದು ಈ ಸಂಘ ಇಜ್ಜಿಂದಾಂಡ ಇನಿ ಅಂಚಿನ ವ್ಯವಸ್ಥೆ ನಂಗೆ ಸಾಧ್ಯ ಇಜ್ಜಿ ಇಟ್ಲೆ ಮಾತ್ರ ಎಲ್ಲ ಗೊತ್ತೋಗು ಮುರಾಣಿ ನಡತಿನಂಚಿನ ಒಂಜಿ ಘಟನೆ ಶೋಭಾ ಮನ್ಪುನ ಪೊನ್ನಾನು ರಿಕ್ಷಾಡು ಪೋನಾಗ ಆಲು ಎಂಚಿನ ಆತ್ತಲು ಮನ್ಪುನ ಏನಗ್ಲ ಗೊತ್ತಿದ್ದೆ ಆ ಪೊನ್ನನು ಆ ರಿಕ್ಷಾ ಡ್ರೈವರ್ ವೆನಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತದು ಹೋತನಾಯೇ ಐದು ಪಕ್ಕ ಸುದ್ದಿಜ್ಜಿ ರಾತ್ರಿ ಕತ್ತಲನಾಗ ಮಿರಾಕಲ್ ಟೈಲರ್ ವಸಂತನ ಮಗನ ಅಂಗಡ್ದ ಅಲ್ಪ ಬೇಲ ಮನ್ಪುನಾಲು ಆಲ ಫೋನ್ ಬಂದಾಗನೆ ಗೊತ್ತು ಕಾಂಡ ಎಂಕ್ ಫೋನ್ ಬರ್ತದೆ ಪೊನ್ನು ಇಂಚೆಂಚ ಆತನಿಗೆ ಅಂದು ಎಂಗ್ಲ ಕೂಡ್ಲೆ ವಸಂತರು ಯಾನು ಜಯಲಕ್ಷ್ಮಿ ಮಗ ಕೂಡ್ಲೆ ಹಾಸ್ಪಿಟ್ಲಿಗೆ ಹೋನಾಗ ಅಲ್ಲಿ ಕೋಮ ಸ್ಥಿತಿ ಹಿಡಿತಾಳೆ ಕೋಮ ಸ್ಥಿತಿ ಹಿಡಿದಾಗ ಅವಳು ಎಂಕ್ಲನು ಬೊಗ್ಗೆರ ಬಿಡ್ತೀರು ಅಲ್ಲ ಕಂಡನ ಅಲ್ಲೆತ್ತದು ಅಲ್ಲ ಪಲಿನ ಕಂಡನ ಅಲ್ಲೆತ್ತದು ಎಂಕಲು ಪಾತೇರ್ದ ಅದು ಪಿರ ಬಯ್ಯಾಡ ಬಿಡ್ಪೇರ ಬಂದದು ಪಿರ ಬಯ್ಯಾಗಲ ಎಂಕಲು ಬಯ್ಯಾಗಲ ಹೋದಾನಾಗ ಅವಳು ಬಯ್ಯಾಡ್ಲ ಬಿಡ್ತೀರು ಐದು ಪಕ್ಕ ವೆನಪದ ಆಸ್ಪತ್ರೆದ ಮ್ಯಾನೇಜ್ಮೆಂಟ್ದ ರಜಾಕ್ ಬಂದ್ಬಿಟ್ಟಾರೆಲ್ಲ ಅಲ್ತ ಮ್ಯಾನೇಜರ್ అయిన ಪ್ರವೀಣರೆಲ್ಲ ಕಾಂಟ್ಯಾಕ್ಟ್ ಆದ ಎಂಕಲು ಪಾತೇರ್ಯ ಅಪ್ಪಾಗ ಅವಳು ಪಂಡರು ಟೈಲರ್ ಸಂಘದ ನಿಖಿಲ್ ಬೈದಿನದ ಹತ್ರ ಆ ಪೊನ್ನಾಗ ಎಂಚಿನ ಆವಾಡ ವ್ಯವಸ್ಥೆ ಖಂಡಿತ ಎಂಕಲು ಮನ್ಪುವ ದಯಪಾನಂದುಲ್ಲ ಬಂಡ ಟೈಲರ್ ಸಂಘ ಹತ್ತಿಜಿನ ಅಂಡ ಆ ಪೊನ್ನಾಗ ವ್ಯವಸ್ಥೆ ಆತ ಅಂದು ಎಂಕಲು ಕಂಟಿನ್ಯೂಸ್ 4 ದಿನ ಪೋಯ ಪೊನ್ನಾನ್ ಕ್ಲಿಯರ್ ಆಯ್ತು ಆತರ ತನಕ ಅಂತ ಮ್ಯಾನೇಜರ್ ಪ್ರವೀಣರು ಬಂದಿರು ಐಕೆ ವ್ಯವಸ್ಥೆ ಅನ್ಬೇಕ ಅಂದ ಐದಕ್ಕ ಸಂಘದ ಲೆಕ್ಕಡು ಸ್ಟೇಷನ್ಗೆ ಹೋಯ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾನಾಗ ಅವು ಟ್ರಾಫಿಕ್ಗೆ ಹೋಗ್ಬಿಟ್ಟು ಬಂದಿರು ಟ್ರಾಫಿಕ್ಗೆ ಪೋಯರ್ ಎಂಕ್ಲಾಗ ಆವನ್ನಾಕೆ ಕೈತನಪ್ಪನ ಎಂಕ್ಲ ಜಿಲ್ಲಾಧ್ಯಕ್ಷರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರಿಟೆ ಫೋನಿ ಆರೇಡ ಎಂಕ್ಲ ಫೋನ್ ಅಂತ ಪಾತಾರ್ನಾಗ ಆನೆ ಅವೇ ರಾತ್ರಿ ಹೋದು ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಾತಾರ್ನಾಗ ನಾವು ಖಂಡಿತ ನಿಮಗೆ ಸಹಕಾರ ಕೊಡ್ತೇವೆ ನಿಮಗೆ ಏನು ವ್ಯವಸ್ಥೆ ಬೇಕು ಅದನ್ನು ಖಂಡಿತ ಮಾಡ್ತೇವೆ ಎಂದು ಕಂಡೇರು ಅಂತೆಯೇ ಆ ಪೊನ್ನು ಒಂಜಿ ತಿಂಗಳು ಕರೆನೇಟಲ ಅದಾಗೆ ಮತಿ ಬೈಜಿ ಆಂಡ ಎಂಕಲ ಬೆತ ರೀತಿಡು ವ್ಯವಸ್ಥಾನಗ ಆ ಪೊನ್ನು ಅಡ್ಮಿಟ್ ಆದ 5 ದಿನ ಆಡೋಣ ಡೈಜಿ ವರ್ಲ್ಡ್ ನ್ಯೂಸ್ ಬರ್ತೀನಿ ಹತ್ರ ಆ ಡೈಜಿ ವರ್ಲ್ಡ್ ನ್ಯೂಸ್ ಹೊಡೆದ ಹತ್ರ ಪಕ್ಕ ಕರಾವಳಿ ವಿಜಯಕಿರಣ ವ್ಯಾಪಾರದ ಹತ್ರ ಪೊಲೀಸ್ ಇಲಾಖೆ ಪಕ್ಕ ಆಸ್ಪತ್ರೆ ದಾಖಲು ಮಸ್ತ್ ಎಚ್ಚರಿಕೆ ತಂದು ಬೇಲೆ ಅಂತಾರೆ ಆ ಪೊನ್ನು ಅದಕ್ಕ ಚೇತರಿಕ ಅದು ಆಸ್ಪತ್ರೆ ಹಿಡಿದು ಬಿಲ್ಲು ಕಟ್ಟರ ಅಂದಿನ ಸಾಧ್ಯತೆ ಭಾರಿ ಕಮ್ಮಿ ಇತ್ತು ಅಂತ ಒಂತ ಕಾಸು ಕಟ್ಟದಾನಾಗ ಅಲ್ಲ ಕಂಡಾರಿ ಫೋನ್ ಮಂತ ಬಂಡೇರು ಸಂಗತಿ ಇಂಚೆಂಚ ರಮೇಶರ ದಾದ ಅನ್ಕೊಂಡಿದ್ದು ಅದಕ್ಕೆ ಎಂಕಲ ಕೂಡ್ಲೆ ರಜಾಕೆರೆಗಳ ಪ್ರವೀಣರೆಲ್ಲ ಫೋನ್ ಮಂತಾನಾಗ ಆರು ಬಂಡೇರು ಆ ಪೊಂದನ ಕಾಸು ಕಟ್ಟಿನ ವಿಷಯ ನಿಂತಿದ್ದಾಲ ಮಂಡ್ಯ ಜಾಂಬೋದು ಅದಕ್ಕೆ ಎಂಕಲ್ ವ್ಯವಸ್ಥೆ ಮಲ್ಪ ಅದಕ್ಕೆ ವ್ಯವಸ್ಥೆ ಆ ಆಸ್ಪತ್ರೆ ಮಲ್ತದನ್ನು ಅದಕ್ಕೆ ನಮ್ಮ ಯಾಪಲ ಕೃತಜ್ಞತೆರು ಸಲ್ಲಿಸೋಡು ಹಾಕೊಂಡು ಆ ಪೊನ್ನು ಇನಿ ಅಲ್ಲ ಅಪ್ಪ ಇಲ್ಲ ಆಣ ಇನಿ ಬೇಜಾರಾಪಣಿಂಜಿನ ಬಂಡ ನಮ್ಮ ಎಂಚಿನ ತ್ಯಾಗ ಬಂತದ ಸಂಘಟನೆ ಪದಾಧಿಕಾರಿನಾಗಲಿ ಎಂಚಿನ ತ್ಯಾಗ ಬಂತದ ಮಾಡಿದ ಬಿಡಯತ್ತಿನ ಕೆಲವು ಟೈಲರ್ನಾಗಲಿ ಗೊತ್ತು ಬುದ್ಧಿ ಅಕಲು ಪ್ರಚಂಡ ಅಶಾಂತಿ ನ್ಯೂನ್ಯತೆ ಒಂಜಿ ಹೇಳಿಕೆ ಮಾತ ಕೊಡ್ಬೇಡಿ ಯಾರು ನಿಖಿಲ್ದ ಒಂಜಿ ವಿನಂತಿ ಮಾಡ್ಬನಿ ನಿಖಿಲಿಗೆ ಸಮಸ್ಯೆ ಇತ್ತಂಡ ಸಂಘಟನೆದ ಪದಾಧಿಕಾರಿನಾಗಲಿ ತೆರಿಪಾಲಿ ಬಕೊರನೆ ಎದುರು ಬೇತ ರೀತಿಯ ನಿಖಿಲ್ ಪಾತ್ರ ಬಲ್ಲಿ ಬಣ್ಣದು ಯಾನು ನಿಖಿಲಿಗೆ ಶ್ರೇಷ್ಠದ ಪರವಾದ ವಿನಂತಿ ಮಾಡ್ತಂದಿಲ್ಲ ದಾಂಡ ನಮ್ಮ ಸಂಘಟನೆ ಮಸ್ತ್ ಬೇಲೆ ಮಾಡ್ತಂದ್ರೆ ಜೋಕ್ಲೆ ಸ್ಕಾಲರ್ಶಿಪ್ ಗೊತ್ತಲು ವೆನಪೈದ 2010 ನ್ಯೂಯರ್ಕ್ ಲಿಕ್ಕು ಹಾಲ್ಡ್ ವೆನಪೈದ MD ಅಬ್ದುಲ್ ಕುಂಜಿನ ಮುಖಾಂತರ 45 ಜನಕ್ಕೂ ವೆನಪೈ ಹೆಲ್ತ್ ಕಾರ್ಡ್ ಮಾಡ್ತದೆ 20 ದಿನ ಆಡ ಒಂಜಿ
ಕೇಸರೋಡಿದ ಒಂಜಿ ಪೊನ್ನಾಗ ಆಟದ ಆಪರೇಷನ್ ಇತ್ತನು ಎಂಕಲ ಡಾಕ್ಟರ್ RN ಸುಜೀಡ ಪಾತ್ರನಾಗ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕ ಬಂಡರು ಆ ಪೊನ್ನಾಗ 48,000 ಬಿಲ್ ಆಫ್ ನಡೆ ಅಲ್ಲಿಗೆ ₹1 ಜನ ಆಪರೇಷನ್ ಮಾಡ್ದ 5 ಪಕ್ಕ ಕೊಲ್ಯದ ಒಂಜಿ ಖಂಡನೆ ಬರೆದಿಗೆ ಹುಷಾರಿದ್ದಂಗ ಪಿದೇಕನ್ನಾಗ ₹75,000 ಹಾಕೊಂಡ್ರು ಅದಕ್ಕೆ ವೇಣಪಾಡಿ RN ಸುಜೀಡ ಹೋದ ಪಾತ್ರನಾಗ ನೀವು KSTಯಿಂದ ಬಂದಿದ್ದೀರಿ ₹1 ಕಟ್ಟೋದು ಬೇಡ ನಿಮ್ಮ ಖಂಡಿತ ವ್ಯವಸ್ಥೆನೇ ಮಾಡ್ತೇನೆ ಅಂತ ಬಂದದು ಅಕ್ಲೇಲ ಅಂಚಿನ ವ್ಯವಸ್ಥೆ ಅಂಡು ನಮ್ಮ KST ಮಸ್ತ್ ಬೇಲೆ ಮಾಡ್ತದ ಅವು ದಾದಾತನ ಬಂಡ ನಮ್ಮ ಪ್ರಚಾರ ಪ್ರಿಯರತ್ತು ಕೆಲವರಿಂದ ಬಂಡ ಪ್ರಚಾರ ಪ್ರಿಯರಾದ ಬೇರೆ ನಮ್ಮ ಪ್ರಚಾರ ಪ್ರಿಯರತ್ತು ಆ 45 ಕಾರ್ಡ್ ಮಂತದ ಐಟು ಮಸ್ತ್ ಜನ ಪ್ರಯೋಜನ ಪಡೆದಿರು ಆಂಡ ಕಡೆಕ್ ಆ ಕಾರ್ಡ್ ಎನ್ನ ಅಂಗಡಿ ಬಾಕಿ ಆರ ಸುರಾಂಡು ಬಾಕಿ ಆದಾಯ ಬಕ್ಕ ಅವು ಲೆಸ್ ಆಗಿ ಬಕ್ಕ ರಟ್ಟು ಫೋನ್ ಬರ್ತದೆ ಎಂಕ್ಲೆ ವೇಣಪಾಡಿದಲ್ಲ ವ್ಯವಸ್ಥೆ ಅಂದು ಆಂಡ ವೇಣಪಾಡಿ ಆಫರ್ತು ಕಾರ್ಡ್ ಲೆಸ್ ಅದು ವ್ಯವಸ್ಥಾಪನ ಪರಿಸ್ಥಿತಿ ಇಜ್ಜಂಡು ಆಂಡ ಅವಳು ಶೋಭಾ ಮನ್ಪುಣ ಒಂಜಿ ಫೋನ್ ಇತ್ತಲ್ಲ ಅಲ್ಲಿಗೆ ಫೋನ್ ಮಂತದು ಎಂಕಲ್ ಬಂಡಿ ಬೆಟ್ಟಿಗೆ ಐಕ್ ಒಂಜಿ ವ್ಯವಸ್ಥೆ ಅಂಡು ಇನ್ನು ದಾಯಪಣಂದುಲ್ಲ ಬಂಡ KST ಕೆಲವು ಬೇಲಿನ ಮಂತಿನೇನು ಎಂಕಲ್ ಒಳ್ಳ ಪ್ರಚಾರ ಪಡುತ್ತಿದ್ದ ಇನಿ ಡೈಜಿ ಆಲ್ರೆಡಿ ಬಂದಾಗ ಮಾತೆಲ್ಲ ಫೋನ್ ಮಂತ್ ಕೇಳಿರ ಆ ಬಣ್ಣ ನಿಖಿಲ್ ಅಪ್ಪಕಂಡ ಇನಿ ಮಾಧ್ಯಮದಕ್ಕಲು ಅಥವಾ ಪತ್ರಿಕೋದ್ಯಮದಕ್ಕಲು ನಂಗೆ ಸಹಕಾರ ಇತ್ತಿನೇರ್ದ ಹತ್ರ ಈ KST ಹೆಂಚಿನ ಬೇಲೆ ಮಾಡ್ಬಿಟ್ಟು ಮಾಡೋದು ಇನಿ ಮಾತ ನಮ್ಮ ತೆರೆಯೋದಿಲ್ಲ ಮಸ್ತ್ ಜನಕ್ಕೆ ವಾಟ್ಸಪ್ ನಿಖಿಲ್ ತೂಂಡ ನಿಖಿಲೆ ಮಾತ ಗೊತ್ತಾವ ಅಂಚೇನದ ಹತ್ರ ನಮ್ಮ ಸೂಜಿಗೆ ನೋಲಬಾರ್ದು ಬದುಕುನ ವ್ಯಕ್ತಿಲು ಆಂಡಲ ನಂಗೆ ಸೂಜಿದಾತು ಬದುಕು ನಂಗೆ ಇಜ್ಜಿ ದೇವಣ್ಣ ಇನಿ ಪರಿಸ್ಥಿತಿ ಹಂಚೊಂಡು ಆರೋಗ್ಯ ದೃಷ್ಟಿಡಾವಡು ಮಾನಸಿಕ ದೃಷ್ಟಿಡಾವಡು ಹತ್ತು ಜನ ಬೇತೆ ಬೇತೆ ದೃಷ್ಟಿಡಾವಡು ನಂಗೆ ಅವ್ಯವಸ್ಥೆ ಇಡಲ್ಲ ಸರ್ಕಾರ ಕೂಡಲೇ ವ್ಯವಸ್ಥೆ ಆವಡು ಇನಿ UT ಖಾದರ್ ಈ ಕಾರ್ಯಕ್ರಮ ಭಾಗವಹಿಸೋಡುತ್ತಾನೆ ಆರು ಬೀದರ್ಗೆ ಪಾಪ ಯಾನು ಇಜ್ಜಿ ಅಂಡ ನಿಕ್ಲಿಗೆ ಹೆಂಚಿನ ಸಹಕಾರ ಬೋರ್ಡು ನನ್ನ ತುಂಬಾಗ ಖಂಡಿತ ಕೊರತೆ ಬಂತೇರು ನಮ್ಮ ಕ್ಷೇತ್ರದ ಶಾಸಕರು ಅವರಿಗೆ ಈ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸೋದಿಲ್ಲ ನನಾತ್ ಕೊರಡು ಬಕ್ಕೊಂಜಿ ವಿಚಾರ ಅನ್ಕೊಳ್ಳೋದಿಲ್ಲ ಇನ್ನು ಕುಟ್ಲಾಡು ಆತ ವಿಚಾರ ಕೊಡೋಣ ಆಯಾಯ ಪಕ್ಷದಕ್ಕಲೆ ಆಯಾಯ ಕಾರ್ಯಕರ್ತರು ಬೇರೆ ಅಕ್ಕಲು ಬೇರೆ ಬೇರೆ ಹತ್ರ ಆ ಒಂದು ಕಾರ್ಯಕ್ರಮ ಆ ವ್ಯವಸ್ಥೆ ಆಗ್ತದೆ ಯಾನ್ ನಿಖಿಲ ಒಂದು ವಿನಂತಿ ಮಾಡ್ಬಿಡಿ ನಂಗೆ ರಾಜ್ಯಕ್ಕೆ ಹೆಜ್ಜಿ ದೇವಬಂಡ ನಮ್ಮ ನಾರಾಯಣ ಗುರುಸ್ವಾಮಿ ಲೆಕ್ಕನ ಒಂದೇ ಜಾತಿ ಒಂದೇ ಮತ ಒಂದೇ ದೇವರೆಂದು ದೇವಂಡ ನಮ್ಮ ಕಲ್ತದಿನ ವಿದ್ಯೆ ನಮ್ಮ ಕಲ್ತದಿನ ಹೆಂಚಿನ ಉಂಟ ಅವೇನು ಮಾತ್ರ ಪಾಲನೆ ಮಂತೊಂದು ಬದುಕು ನಕಲು ರಾಜ್ಯಕ್ಕೆ ನಮ್ಮ ವ್ಯಾಪಾರ ಬಣಂದಿಲ್ಲ ನಿಖಿಲು ಪಿದಾಯ್ದು ಇದು ಬಲಿ ಉಲಾಯಿ ಮಾತ್ರ ನಾವೆಲ್ಲ ಒಂದೇ ದಾಡ ನಮ್ಮ ಜಾತಿ ಇಜ್ಜಿ ಧರ್ಮ ಇಜ್ಜಿ ಭೇದ ಇಜ್ಜಿ ಓಲಜ್ಜಿ ನಂಗೆ ಬರ್ಪುನ ಬೇತೆ ಬೇತೆ ಕುಂಟಿ ಹೆಂಚ ಉಂಡ ಅಂಚೆನೆ ನಮ್ಮ ಮಾತೆಲ್ಲ ಒಪ್ಪುಣಿ ನಮ್ಮ ಜಾತಿಲಜ್ಜಿ ಅವೆಲ್ಲಕನೆ ನಿಖಿಲ ಚಪ್ಪಲ್ ಪಿದಾಯ್ದು ಇದು ರಾಜ್ಯಕ್ಕೆ ಎತ್ತುಂಡ ನಿಖಿಲ ಕೌನ್ಸಿಲರ್ ಅಡ ಪಂಚಾಯತ್ ಮೆಂಬರ್ ಅಡ ಒவ்வொரு ಯೋಜನೆ ಉಂಟು ಅವಿನ ನಿಖಿಲ್ ಕೇನ್ ನಂಚಿದ ನಂಗೆ ರೈಟ್ಸ್ ಉಂಟು ದಾವಂಡ ಪ್ರಜಾಪ್ರಭುತ್ವಡು ನಮ್ಮ ಇನಿ ಬದುಕೋಡೋದಾಂಡ ಪ್ರಜಾಪ್ರಭುತ್ವ ಒರಿಯೋಡೋದಾಂಡ ಪ್ರಜೆಕ್ಕಲ್ ನಾವು ಓಟಿಜ್ಜಂದ ಪ್ರಜಾಪ್ರಭುತ್ವ ಬದುಕುಜಿ ಆ ಪ್ರಜಾಪ್ರಭುತ್ವ ಬದುಕೋಡೋದಾಂಡ ನಮ್ಮ ಈ ಒಂದು ಸಮಾಜಡು ನಮ್ಮ ಮತದಾರರಾದಪ್ಪ ಇನಿ ನಮ್ಮ ಕೈತಲಪ್ಪನ ಚಿತ್ರಕಲಾ ಚಂದ್ರಕಾಂತ್ ಎಂಗ್ಲೆ ಕರಿಣ 15 ವರ್ಷದಿಂದ ಆಮಂತ್ರಣ ಹಾಲ್ ಒಪ್ಪನಾಗ ಆಮಂತ್ರಣ ಹಾಲ್ ಎಂಗ್ಲೆ ಕಾರ್ಯಕ್ರಮ ಮಲ್ಪೇರು ಬಿಡೋ ಕೊರಂದಿದ್ದೇರು ಮೇಲ್ನ ಧರ್ಮರಾಯ್ ಚಂದ್ರಕಾಂತೇರು ಈ ಕ್ಲಿಕ್ಕು ಹಾಲ್ ಆಯಕಲ ಟೈಲರ್ ಅಸೋಸಿಯೇಷನ್ ಎಂಗ್ಲೆ ಯಾಪಲ ಚಿರಋಣಿ ಆದಲ್ಲ ಖಂಡಿತ ಇರಾಗ ಹೂವೇ ಕಾರ್ಯಕ್ರಮ ಬಂದ್ಬಿಲೆ ಎಂಗ್ಲೆ ಖಂಡಿತ ಸಹಕಾರ ಉಂಡು ಅಂತ ಬಂತೇರು ಅವೇ ಲೆಕ್ಕನೆ ಇನಿ ಚಂದ್ರಕಾಂತೇರ್ನ ಧರ್ಮಭತ್ಯ ಐನಂಚಿನ ಚಿತ್ರಕಲಾ ಆರು ರಟ್ಟಣೆ ಸಾರಿ ಪಂಚಾಯತಿಗೆ ಐಕ್ಯನಿ ಅರ್ನ ಧರ್ಮನಿಷ್ಠಡು ಅರಗಿನಿ ಉಲ್ಲಾಲ ನಗರಸಭೆಡು ಅಧ್ಯಕ್ಷ ಸ್ಥಾನ ತೆಗೆದು ನಿಷ್ಠಾವಂತ ರಾಜಕಾರಣಿ ಬಂದದು ಅರಗೆ ಒಂದು ಎಡ್ಡೆ ಉದಾರುಂಡು ಆ ನಮ್ಮ ಸಂಘಟನೆಗಳ ವ್ಯಾಪಾರ ಚಿತ್ರಕಲಾ ಪಾತ್ರನಾಗ ನಾವಿದ್ದೇವೆ ನಾನಿಲ್ಲದಿದ್ದರೂ ಚಂದ್ರಕಾಂತ್ ಇದ್ದಾರೆ ನೀವು ಯಾಕೆ ಹೆದರೋದೊಂದು ಅಂಚಿನ ಒಂಜಿ ಕಲ್ಮಶದ ಅಂತಿನ ಒಂಜಿ ರಾಜಕಾರಣಿಗೆ ಅಧ್ಯಕ್ಷ ಸೀಟ್ ತೆಗೆದ ನಂಡ ಅವು KST ಕೊಡು ಅರೆಗೆ ಈ ವೇದಿಕೆಡೆ ಅಭಿನಂದನೆ ನಮ್ಮ ಕೊರಂದಲ್ಲ
ಆದ್ರೆ ನಮ್ಮೊಟ್ಟಿಗೆ ಯಾಪಲ ಇತ್ತೊಂದು ನಮಗೇನು ನಂಚಿನ ಬೇಡಿಕೆ ಉಂಡ ಐನ್ ಮಂತು ಕೊರ್ಬೇರೆಂದು ಮುರಾಣಿ ಪಾತ್ರನಾಗ ಪಂಚಾಯತ್ ತಾಲ ವ್ಯವಸ್ಥೆ ಉಂಟ ಟೈಲರ್ನಾಗ್ಲಿಗೆ ಏನಾಗ ಆರು ಬಂಡರು ನಾನು ಇದ್ರೆ ಖಂಡಿತ ನಿಮಗೆ ತಿಳಿಸ್ತೇನೆ, ಇಲ್ಲದಿದ್ದರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಲ್ಲಿ ಇದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ತೇನೆ, ಅದರಲ್ಲೂ ಇಲ್ಲದಿದ್ದರೆ MLA ಜೊತೆ ಮಾತಾಡುವಂತ ಕೆಲಸ ನಾನು ಕೂಡ ಮಾಡ್ತೇನೆ ಅನ್ನೋದು ಎಂಗ್ಲ ಭರವಸೆ ಕೊಡ್ತೇನೆ. ನಿಜವಾದ ಅಂಚಿನ ಒಂದು ವ್ಯಕ್ತಿ 10 ಜನ ತೆಕ್ಕನಾಡ ಈ ಸಮಾಜಡು ನಂಗೆ ಸಾಧ್ಯತೆ ಉಂಟು, ಬದುಕುನಂಚಿನ ಸಾಧ್ಯತೆ ಉಂಟು ಅಂಚನೆ ಈ ಒಂದು ಪುಟ್ಟು ಬರ್ಬೋದು ನಮ್ಮ ಇನಿ ಮಿಷನ್ ಕೊರೊಂದು ಕೊರಪ ಆಸಕ್ತಿ ರಾಯ ನಂಜನ 4 ಜನಕ್ಕೂ ನನ್ನ ತುಂಬಾಗ ನಮ್ಮ MLA ಪಾತಿರ್ದು ಅಂಚನೆ ನಮ್ಮ ನಗರಸಭೆದ ಅಧ್ಯಕ್ಷರ ಪಾತಿರ್ದು ತುಂಬದ ಕಾರ್ಯಕ್ರಮಗಳು ಹೆಚ್ಚ ಮಿಷನ್ ತಿಕ್ಕಲಕ್ಕ ವ್ಯವಸ್ಥೆ ಮಲ್ಪ ಐತೆ ಒಟ್ಟಿಗೆ ಕೆಲವರು ಫೋನು ಮಿಷನ್ ಹೆಂಗೆ ತಿಕ್ಕುವ ಅಂತ ಕೇಳೋದಿಲ್ಲ ರೀ. ಟೈಲರ್ನ ಕೆಳಗೆ ಬದುಕುಡು ದಾಲ ಇಜ್ಜಿ ಅಂಡ ಒಂದು ಮಿಷನ್ ಇತ್ತಿಂದ ಅಂಡ ಹಾಗೆ ಬದುಕೋಲಿ ಮನ್ಪುಣಕ್ಕೆ ನಮ್ಮ ಸಾಕ್ಷಿ ಆದಿಲ್ಲ ಅಂಡ ಏರ್ಲ ಎಂಕಲ ಒಲ ಮಿಷನ್ ತಿಕ್ಕೀಜಿ ಎಂಕ್ಲೆಗೆ ತಿಕ್ಕೀಜಿ ಅಂತ ಪಡೆದು ಎಲ್ಲ ಬೇಜಾರು ಬಂದ್ಬೋಜಿ ಇನ್ನಿತ ಒಂದು ಪುಟ್ಟು ಬರ್ಬೋದು ನಮ್ಮ ಒಂದು ಮಿಷನ್ ಕೊರ್ನಾಡ ಆ ಒಂದು 7 ಜತ ಒಂದು ನೆನಪು ಅಕ್ಕಳ ಪೊಲ್ಲನಾಗ ಉಪ್ಪುಡು ಬಂಪನ ಉದ್ದೇಶ ಹತ್ರ ಇನ್ನಿತ ಈ ಕಾರ್ಯಕ್ರಮ ರಾಜ್ಯವ್ಯಾಪಿ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ದೀತನ ಉದ್ದೇಶ ನಮ್ಮ ಒಂಜಿ ಕಾರ್ಯಕ್ರಮ ಮಾತೆಲ್ಲ ಭಾಗವಹಿಸ ಕೆಲವರು ಬಂದರು ದೇವಂಡ ಟೈಲರ್ ನಕಲ ಮೀಟಿಂಗ್ ಹೆಂಚಿನ ಅಕ್ಕಲ ಅವು ಬಾರ್ತೇನೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಸ್ಮಾರ್ಟ್ ಕಾರ್ಡ್ ಬೈದಿನಿ ಸ್ಮಾರ್ಟ್ ಕಾರ್ಡ್ ಕೊಡ್ತನ ಅವು ಅಲ್ಪ ಸರ್ಕಾರದ ಕೆಲಸ ಸರ್ಕಾರಿ ಅಧಿಕಾರನಕ್ಲೆ ನಿಕ್ಲೆಗೆ ಗೊತ್ತಪ್ಪು ಒಂಜಿ DC ಆಫೀಸಿಗ ಒಂಜಿ ಪಂಚಾಯತ್ ಆಫೀಸಿಗ ಒಂಜಿ ತಾಲೂಕು ಆಫೀಸಿಗೆ ಕೊಂಡ ನಿಕ್ಲಿ ಏತು ಸಾರಿ ನಲಿಪುವರಂದು ಅಂಚನೆ ಸ್ಮಾರ್ಟ್ ಕಾರ್ಡ್ ಕೊಡ್ದು ಎಂಕಲು ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ಏತು ನಲಿಪುಂಡು ಬಣ್ಣದು ಅವು ಎಂಕ್ಲೆ ಮಾತ್ರ ಗೊತ್ತು ಆಂಡ ಈ ಸ್ಮಾರ್ಟ್ ಕಾರ್ಡ್ ತಿಕ್ಕಿಲಕ್ಕನೆ ಆಯ್ಕೆ ಯೋಜನೆ ಜಾರಿ ಆವಡೊಂದು ನನ್ನ ತುಂಬಾಗ ಪ್ರತಿಭಟನೆ ಮಾತಾಡುಂಡು ಆ ಕಾರ್ಯಕ್ರಮ ನಿಕ್ಲು ಮಾತ ಭಾಗವಹಿಸೋಡು ಸಹಕಾರ ಕೊರಡು ಈತೆ ಟೈಲರ್ ನಕ್ಲತ್ತು ನನ್ನ ತುಂಬಾಗ ಕಾರ್ಯಕ್ರಮಗೂ ಮಸ್ತ್ ಟೈಲರ್ ನಕಲು ಸೇರ್ದು ನಮ್ಮ ಒಂಜಿ ಬದುಕುಗಳ ಜೀವನಗೂ ಉತ್ತಮವಾದ ಫಲ ದಿಕ್ಕಾಡು ಬಂದದು ಈ ವೇದಿಕೆಡೆ ಎಂಕ ಪಾತ್ರ ಅವಕಾಶ ಕೊಡ ನಿಕ್ಲೆ ಮಾತಿರಗ್ಲ ಸೊಲ್ಮೆ ಸಂದ ಒಂದು ಈ ಒಂಜಿ ಟೈಲರ್ಸ್ ಶುಭ ಆರೈಕೆಯನ್ನು ಮಲ್ತ ಒಂದು ನನ್ನ ದುಂಬಾಗ ಪ್ರತಿ ಬಂದವರೇ ಮಾತ ಆರೋಗ್ಯ ಕೊಡ್ದು ಹೆಚ್ಚಿನ ಬೆಲೆ ಬರ್ತದೆ ಉತ್ತಮವಾದ ಉಪ್ಪಾಡು ಬಂದದು ಈ ಟೈಲರ್ಸ್ ಶುಭವನ್ನು ಕೊರಂದು ಎನ್ನ ಪಾತ್ರ ಉಂಟ ಒಂದಿಲ್ಲ. ಜೈ ಹಿಂದ್, ಜೈ KST. ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ಉಳ್ಳಾಲ ಪುರಸಭೆಯ ಅಧ್ಯಕ್ಷರಾದ ಚಿತ್ರಕಲಾ ಚಂದ್ರಕಲಾ ಇವರು ನಮ್ಮನ್ನು ಉದ್ದೇಶಿಸಿ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಾರೆ. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇದರ ಅಸೋಸಿಯೇಷನ್ ಸಂಸ್ಥಾನ ದಿನಾಚರಣೆ ಅಂದರೆ ರಮೇಶಣ್ಣ ಹೇಳಿದಾಗೆ ಹುಟ್ಟುಹಬ್ಬದ ಒಂದು ಆಚರಣೆಯ ದಿನವಾಗಿ ಇವತ್ತು ಹೊಲಿಗೆ ಯಂತ್ರವನ್ನು ಅವರಿಗೆ ವಿತರಿಸಲಾಯಿತು. ಒಂದು ಹ್ಯಾಂಡಿಕ್ಯಾಪ್ ಮತ್ತು 3 ಹೀಗೆ ಒರಿಜಿನಲ್ ಹೀಗೆ ಜನರಿಗೆ ಕೊಟ್ಟಿದ್ದಾರೆ. ನಿಜವಾಗಿ 7 ಗ್ರಾಮ ಸಮಿತಿಯಲ್ಲಿ 4 ಅನ್ನೆಯನ್ನು ಕೊಟ್ಟಿದ್ದಾರೆ ಅಂತ ಇವರು ದಾಮೋದರಣ್ಣ ಹೇಳಿದರು. ಹಾಗಾಗಿ ಇನ್ನು 3 ಬಾಕಿ ಇದೆ. ಇನ್ನು ಮುಂದಕ್ಕೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಅನುದಾನ ಸಿಕ್ಕುವ ಹಾಗೆ ನಾನು ನಮ್ಮ MLA ಸರ್ ಹತ್ರ ನಾನು ಮಾತಾಡ್ತೇನೆ. ಮತ್ತು ಇವರನ್ನೆಲ್ಲ ನನಗೆ ಈಗ ಪರಿಚಯ ಅಲ್ಲ, ರಮೇಶಣ್ಣ ಹೇಳಿದಾಗೆ ಒಂದು 15-20 ವರ್ಷದಿಂದ ಪರಿಚಯ. ಚಿಕ್ಕ ಗಿಡ ಆಗಿ ಈಗ ಬೀಜದಿಂದ ಚಿಕ್ಕ ಗಿಡ ಆಗಿ ಈಗ ಹೆಮ್ಮರವಾಗಿ ಬೆಳೆದಿದ್ದಾರೆ. ಇನ್ನು ಮುಂದಕ್ಕೂ ಇದು ದೊಡ್ಡ ಆಲದ ಮರವಾಗಿ ಎಲ್ಲರಿಗೂ ನೆರಳನ್ನು ಕೊಡುವಂಥ ಒಂದು ಭಾಗ್ಯ, ಅವರಿಗೆ ಆರೋಗ್ಯ ಭಾಗ್ಯ ಎಲ್ಲವೂ ಅವರಿಗೆ ದೇವರು ಕೊಡಲಿ ಅಂತ ಹೇಳಿ ನಾನು ದೇವರ ಹತ್ರ ಬೇಡ್ತೇನೆ. ಮತ್ತು ರಮೇಶಣ್ಣ ಹೇಳಿದರು, ಯಾವುದೇ ಸವಲತ್ತು ಅಂದರೆ ರಾಜ್ಯದಾಗಲಿ ಕೇಂದ್ರದಾಗಲಿ ಎಲ್ಲ ಈಗ ಎಲ್ಲ ಥರದ್ದು ಸವಲತ್ತುಗಳಿದೆ. ಅಂದರೆ ಮೊದಲೆಲ್ಲ ಪಂಚಾಯತ್ ಲೆಕ್ಕದಲ್ಲಿ DC ಯಿಂದ ಹೊಲಿಗೆ ಯಂತ್ರ ಕೊಡ್ತಾ ಇದ್ರು. ಈಗ ಒಂದು 5 ವರ್ಷದಿಂದ
ನಿಲ್ಲಿಸಿದ್ದಾರೆ. ಅಂದರೆ ನಾವು ಫಸ್ಟ್ ವಿನ್ನಾಗಿ ಹೋದ ಟೈಮಲ್ಲಿ ಒಂದು 4 ಯಂತ್ರ ಒಂದು 2 ವಾರ್ಡ್ಗೆ ಕಂಟಿನ್ಯೂಸ್ 2 ವಾರ್ಡ್ಗೆ ಕೊಟ್ಟಿದ್ದಾರೆ. ಅಂದರೆ ಅದರ ಬಗ್ಗೆ ನಮಗೆಲ್ಲ ಮೊದಲು ಹೋದಾಗ ಮಾಹಿತಿ ಇರಲಿಲ್ಲ. ನಂತರ ನಾವು ಕೂಡ ನಮ್ಮ ವಾರ್ಡಿನ ಲೆಕ್ಕದಲ್ಲಿ ಕೊಟ್ಟಾಗ ಅದಕ್ಕೆ ನಿಮ್ಮ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಎಲ್ಲ ಕೊಡಲಿಕ್ಕಿತ್ತು. ಆದರೆ ಈಗ DC ಅದನ್ನು ನಿಲ್ಲಿಸಿಯೇ ಬಿಟ್ಟಿದ್ದಾರೆ. ಇನ್ನು ಮುಂದಕ್ಕೆ ನೋಡುವ, ಯಾವುದಾದ್ರೂ ಈಗ ನಾವು ಮೀಟಿಂಗ್ ಹೋದಾಗ ಅಂತ ನಮಗೆ ಮಾತಾಡಲಿಕ್ಕೆ ಅವಕಾಶ ಬಂದರೆ ನಾನು ಖಂಡಿತವಾಗಿಯೂ ನಮ್ಮ ಸ್ಟೇಟ್ ಲೆಕ್ಕದಲ್ಲಿ ನಮ್ಮ ಗ್ರಾಮ ಸಮಿತಿ ಲೆಕ್ಕದಲ್ಲಿ ಕೊಡಿ ಅಂತ ಹೇಳಿ ನಾನು ಅದಕ್ಕೆ ನನಗೆ ಅವಕಾಶ ಸಿಕ್ಕಿದರೆ ನಾನು ಖಂಡಿತವಾಗಿ ಮಾತಾಡ್ತೇನೆ. ಮತ್ತು ಈಗ ಟೈಲರ್ ಅಸೋಸಿಯೇಷನ್ ಇದಕ್ಕೆ ಮಾತ್ರ ಅಲ್ಲ, ಯಾವುದೇ ನಿಮ್ಮದು ಪೆನ್ಷನ್ ಸ್ಕೀಮ್ ಆಗಲಿ, ಯಾವುದೇ ಸವಲತ್ತು ರಾಜ್ಯದಾಗಲಿ ಅದು ನೀವು ತಗೊಂಡ್ರೆ ಮಾತ್ರ ಸಾಕಾಗಲಿಕ್ಕಿಲ್ಲ. ಎಲ್ಲರಿಗೂ ಹೇಳಿ, ನೀವು ಒಬ್ಬರು ಅದನ್ನು ತಗೊಂಡು, ಈಗ ಒಂದು ಪೆನ್ಷನ್ನೇ ಆಗಲಿ, ಒಂದು 60 ವರ್ಷದ ನಂತರ ಒಂದು 600 ರೂಪಾಯಿ, 65 ವರ್ಷದ ನಂತರ 1,000 ರೂಪಾಯಿ ಈಗ ಕೇಂದ್ರ ಸರ್ಕಾರ ಮಾಡಿದೆ. ಅಂಥ ಪೆನ್ಷನನ್ನು 65 ವರ್ಷದ ನಂತರ ಪೆನ್ಷನನ್ನು BPL ಕಾರ್ಡ್ನವರಿಗೆ ಎಲ್ಲರಿಗೂ ಕರೆಕ್ಟಾಗಿ ಸಿಗ್ತದೆ. ಈಗ ಒಂದು ವೇಳೆ ಅದು ಪೆಂಡಿಂಗ್ ಇದ್ದರೆ ನಿಮ್ಮ ಗ್ರಾಮದು VAಗಳಿಗೆ ಹೋಗಿ ನಿಮ್ಮ ಆ ಪೆನ್ಷನ್ ಇದು ಎಂತ ಅದೊಂದು ಫೋಟೋ ಅಂಟಿಸಿ ಒಂದು ನಿಮಗೆ ಕಾರ್ಡ್ ಕೊಡ್ತಾರೆ, ಅದನ್ನು ಹೋಗಿ ನಿಮ್ಮ VAಗಳಿಗೆ ಕೊಡಿ. ಇಲ್ಲದಿದ್ದರೆ ಇಲ್ಲಿ ಮಿನಿ ವಿಧಾನಸೌಧಕ್ಕೆ ಹೋಗಿ, ಇಲ್ಲಿ ಪ್ರವೀಣ್ ಅಂತ ಹೇಳಿದ್ದಾರೆ, ಅಲ್ಲಿ ಹೋಗಿ ನೀವು ಒಮ್ಮೆ ಅದರ ಜೆರಾಕ್ಸ್ ಕಾಪಿ ಕೊಡಿ. ನಿಮಗೆ ಒಂದು ವೇಳೆ ಬಾಕಿ ಇದ್ದರೆ ಅದು ನಿಮಗೆಲ್ಲ ಒಟ್ಟಿಗೆ ಆಗಿ ಬರ್ತದೆ. ಯಾಕಂದರೆ ಕೊರೋನಾದಿಂದಾಗಿ ಸ್ವಲ್ಪ ಎಲ್ಲ ಒಂದು 6-7 ತಿಂಗಳದೆಲ್ಲ ಪೆಂಡಿಂಗ್ ಆಗಿದೆ. ಹಾಗಾಗಿ ನನಗೆ ಅವಕಾಶ ಕೊಟ್ಟ ಈ ಟೈಲರ್ ಅಸೋಸಿಯೇಷನ್ ಅವರಿಗೂ ಮತ್ತು ಎಲ್ಲರಿಗೂ ಇಲ್ಲಿ ಕೂತ್ಕೊಂಡ ಕೇಶವಣ್ಣ ಎಲ್ಲರಿಗೂ ನಾನು ನನ್ನ ಧನ್ಯವಾದನ ಹೇಳುತ್ತಾ, ಎಲ್ಲರಿಗೂ ನಿಮಗೆ ಇನ್ನು ಮುಂದಕ್ಕೆ ಇಂಥ ಯೋಜನೆಯನ್ನು ಮಾಡಲಿಕ್ಕೆ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ಒಂದು ಟೈಲರ್ಸ್ ಡೇ ಸಂತಾಪನಾ ದಿನ ಆಚರಣೆ ಮಾಡಬೇಕಂತ 2 ವರ್ಷ ಹಿಂದೆ ತಗೊಂಡ ನಿರ್ಧಾರದಂತೆ ಕಳೆದ ವರ್ಷ ಕೂಡ ನಮ್ಮ ಟೈಲರ್ ಭವನದಲ್ಲಿ 10 ಅಶಕ್ತ ನಮ್ಮ ವೃತ್ತಿ ಬಾಂಧವರಿಗೆ ಮಿಷನ್ ಕೊಡೋ ಕಾರ್ಯಕ್ರಮ ಕೂಡ ಆಗಿತ್ತು. ಈ ವರ್ಷ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಂತ ರಾಜ್ಯ ಸಮಿತಿಯ ನಿರ್ದೇಶನದಂತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತು ಬೆಳಗ್ಗೆ ಮಂಗಳೂರು, ಮುಲ್ಕಿಮೂಡಬಿದ್ರೆ, ಬಂಟ್ವಾಳ, ಪುತ್ತೂರು, ಸುರತ್ಕಲ್, ಹೀಗೆ ಈಗ ಮಧ್ಯಾಹ್ನ ಮೇಲೆ ಇಲ್ಲಿ ಉಳ್ಳಾಲ ಕ್ಷೇತ್ರದ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಂದರೆ, ಅಶಕ್ತ ನಮ್ಮ ಯಾರು ವೃತ್ತಿ ಬಾಂಧವರಿದ್ದಾರೆ ಅವರಿಗೆ ನಮ್ಮಿಂದ ಆಗುವ ಸಹಾಯವನ್ನು ಮಾಡುವಂಥ ಒಂದು ಉದ್ದೇಶ ಕೂಡ ಇದರಲ್ಲಿ ಒಳಗೊಂಡಿದೆ. ಒಂದು ಕಡೆಯಿಂದ ಟೈಲರ್ಸ್ ಡೇ ನಾವೆಲ್ಲರೂ ಕೂಡ ನಮ್ಮ ದೈನಂದಿನ ಕೆಲಸಗಳಲ್ಲಿ ಯಾವಾಗಲೂ ಸಹ ತೊಡಗಿಸ್ತಾ ಇದ್ದೇವೆ. ಇಂಥ ಒಂದು ದಿನದಲ್ಲಿ ನಾವೆಲ್ಲ ಸೇರಿಕೊಂಡು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇವತ್ತು ಬೆಳಿಗ್ಗೆ ಸಿದ್ದಗಟ್ಟೆ ವಲಯ ಹಾಗೂ ಪರಂಗಿಪೇಟೆ ವಲಯದವರು ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಬ್ಲಡ್ ಕ್ಯಾಂಪ್ ಕೂಡ ಮಾಡಿದ್ದಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗ ಇವತ್ತಿನ ದಿನ ಇಡೀ ಕರ್ನಾಟಕದಾದ್ಯಂತ ಹಲವಾರು ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಟೋಟಲ್ ಆಗಿ ಸುಮಾರು 60ಕ್ಕಿಂತ ಹೆಚ್ಚಿಗೆ ಮಿಷನ್ ನಮ್ಮ ಈ ಒಂದು ವೃತ್ತಿ ಬಾಂಧವರಿಗೆ ನೀಡಲಿಕ್ಕೆ ಸಹಾಯ ಆಗಿದೆ. ಮಂಗಳೂರಿನಲ್ಲಿ ಇವತ್ತು ಬೆಳಿಗ್ಗೆ ಸುಮಾರು 18 ಮಿಷನ್ನಲ್ಲಿ 10 ಮಿಷನನ್ನು ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದ ವೇದಾಸ್ ಕಾಮತ್ರವರು, 1 ಮಿಷನನ್ನು ಮಹಾಪೌರರಾದ ಪ್ರೇಮಾನಂದ್ ಶೆಟ್ಟಿಯವರು, 1 ಮಿಷನನ್ನು ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾದ ಪ್ರವೀಣ್ ಚಂದ್ರ ಆಳ್ವರವರು, 1 ಮಿಷನನ್ನು ಬೋಳೂರಿನ ವಾರ್ಡಿನ ಜಗದೀಶ್ ಶೆಟ್ಟಿಯವರು ಹಾಗೂ ಉಳಿದ 5 ಮಿಷನ್ಗಳನ್ನು ಬೇರೆ ಬೇರೆ ದಾನಿಗಳ ಮುಖಾಂತರ ನಾವು ಪಡ್ಕೊಂಡು ಅಶಕ್ತರಿಗೆ, ಆರ್ಥಿಕ ಹಿಂದುಳಿದವರಿಗೆ ಈ ಒಂದು ಮಿಷನನ್ನು ಕೊಡುಗೆಯಾಗಿ ನೀಡಿದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮವನ್ನು ನೋಡಿ ಅವರಿಗೆ ತುಂಬ ಖುಷಿಯಾಯಿತು. ಅವರು ಮಾನ್ಯ ಮಹಾಪೌರರಿಗೆ ಕೂಡಲೇ ಮನವಿ ಮಾಡಿದರು, ಮುಂದಿನ ದಿನಗಳಲ್ಲಿ ನಮ್ಮ ಮಂಗಳೂರು ನಗರ ಪಾಲಿಕೆಯಲ್ಲಿ ಈ ಒಂದು ಮಿಷನ್ ಕೊಡಲಿಕ್ಕೆ, ಟೈಲರ್ ಅಸೋಸಿಯೇಷನ್ಗೆ ಮಿಷನ್ ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ಕೊಡಲಿಕ್ಕೆ ಆಗ್ತದೆ ಹೇಳಿ ನೀವೆಲ್ಲರೂ ಕೂಡ ಅಲ್ಲಿ ವಾರ್ಡಿನ ಸದಸ್ಯರು ಕೂಡ ಹಾಗೂ ಮೇಯರ್ ಎಲ್ಲರೂ ಸೇರಿಕೊಂಡು, ಪ್ರತಿಪಕ್ಷದವರು ಕೂಡ ಸೇರಿಕೊಂಡು ಈ ಒಂದು ನಿರ್ಣಯ ತಗೊಂಡು ನಿರಂತರ ಪ್ರತಿ ವರ್ಷ ಟೈಲರ್ ಅಸೋಸಿಯೇಷನ್ಗೆ ಮಿಷನ್ ಕೊಡುವಂಥ ಕಾರ್ಯಕ್ರಮ ಮಾಡಬೇಕು ಹೇಳಿ ಅವರೇ ಅಲ್ಲಿ ಮನವಿ ಮಾಡಿದ್ದಾರೆ. ಇದು ನಮಗೆ ಸಂತೋಷದ ವಿಷಯ. ಯಾಕೆಂದರೆ ನಿರಂತರವಾಗಿ ಪ್ರತಿ ವರ್ಷ ಒಮ್ಮೆ ಮಾಡಿದಂಥ ನಿರ್ಣಯವನ್ನು ಪ್ರತಿ ವರ್ಷ ನಿರಂತರವಾಗಿ ವರ್ಷ ಟೈಲರ್ ಅಸೋಸಿಯೇಷನ್ಗೆ ಮಿಷನ್ ಕೊಡಬೇಕು ಎಂಬ ಆ ಬಗ್ಗೆ ಮಹಾಪೌರರು ಕೂಡ ಏನು ಕ್ರಮ ಕೈಗೊಳ್ಳಬೇಕು, ನಾವು ಅದನ್ನು ನಮ್ಮ ಮಹಾನಗರ ಪಾಲಿಕೆ ಇಲಾಖೆಯಲ್ಲಿ ಮಾತಾಡಿ ಸರ್ಕಾರದ ಬಗ್ಗೆ ಈ ಬಗ್ಗೆ ಮನವಿ ಸಲ್ಲಿಸಿ ಕೊಡಿಸುವಂಥ ಪ್ರಯತ್ನವನ್ನು ಖಂಡಿತ ಮಾಡ್ತಾನೆ ಕೂಡ ಹೇಳಿದ್ದಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಈ ಬಗ್ಗೆ ನಮ್ಮ ಪಂಚಾಯತಿನ ಅಧ್ಯಕ್ಷರು ಕೂಡ ಅವರು ಹೇಳಿದರು, ಅವರ ಮಾಧ್ಯಮದಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ತೇನೆ ಅಂತ. ಇಲ್ಲಿಯ ಸಮಿತಿಯವರು ಕೂಡ ಈ ಬಗ್ಗೆ ಕಾಳಜಿ ವಹಿಸಿ ನಿರಂತರ ವರ್ಷಗಳಲ್ಲಿ ಈ ಒಂದು ಈಗ ನಗರಸಭೆಯಿಂದ ಕೂಡ ಏನಾದರೂ ಆಸಕ್ತರಿಗೆ ಕೊಡುವಂಥ ಮಿಷನ್ನ ಒಂದು ಕಾರ್ಯಕ್ರಮ ಇದ್ದರೆ ಅದನ್ನು ನಮ್ಮ ಯಶಸ್ಸಿನ ಮುಖಾಂತರ ತೆಗೆದುಕೊಳ್ಳಲಿಕ್ಕೆ ಆ ಬಗ್ಗೆ ಒಂದು ಕೂಡ ಪ್ರಯತ್ನ ಮಾಡಬೇಕಂತ ಕೂಡ ನಾನು ಕೇಳ್ತಾ ಇದ್ದೇನೆ. ಹಾಗೂ ನಾವು ಈಗಾಗಲೇ ಎಲ್ಲ ವಲಯಗಳನ್ನು ಕೂಡ ಸೇರಿಸಿ ಅತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕಿತ್ತು. ಆದರೆ ಇಲ್ಲಿ ಸಮಯಾವಕಾಶ ಕೂಡ ಕಡಿಮೆ ಇತ್ತು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದ್ದರೆ ಅದನ್ನು ಮುಂಚಿತವಾಗಿ ಕಾರ್ಯರೂಪಕ್ಕೆ ತಂದರೆ ಜನರನ್ನು ಸೇರಿಸಲಿಕ್ಕೆ ಕೂಡ ಆಗ್ತದೆ, ಜನರಿಗೆ ಮನವರಿಕೆ ಮಾಡಲಿಕ್ಕೆ ಕೂಡ ಆಗ್ತದೆ. ಇದಕ್ಕೆ ಬೇಕಿರೋದು ಒಂದು ವಿಷಯ ಏನಂದರೆ, ಕ್ಷೇತ್ರ ಸಮಿತಿ ಬಲಿಷ್ಠವಾಗಿ ಬೆಳೀಲಿಕ್ಕೆ ವಲಯ ಸಮಿತಿಗಳ ಸಹಕಾರ ಅತಿ ಮುಖ್ಯ. ಯಾಕೆಂದರೆ ಈ ಒಂದು ಸಂಘಟನೆಯ ಭದ್ರ ಬುನಾದಿ ವಲಯ ಸಮಿತಿಗಳು. ಈ ವಲಯ ಸಮಿತಿಗಳು ಭದ್ರವಾಗಿದ್ದರೆ ನಮ್ಮ ಸಂಘಟನೆ ಬಲಿಷ್ಠವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ವಲಯ ಸಮಿತಿಯವರು ನಿರಂತರ ಪ್ರತಿ ತಿಂಗಳ ಏನು ಸಭೆ ಉಂಟು ಆ ಒಂದು ಸಭೆಯನ್ನು ಕರೆದುಕೊಂಡು ಜನರನ್ನು ಸೇರಿಸಿಕೊಂಡು ನಮ್ಮ ಟೈಲರ್ಗಳ ಏನು ನೋವು ನಲಿವು ಕಷ್ಟ ಸುಖ ಎಲ್ಲದರಲ್ಲಿ ನಾವು ಭಾಗಿಯಾಗಿಕೊಂಡು ಈ ಸಂಘಟನೆಯನ್ನು ಇನ್ನಷ್ಟು ಗಟ್ಟಿಯಾಗಿ ಬೆಳೆಸುತ್ತಾ, ಯಾಕೆಂದರೆ ಎಲ್ಲ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಗ್ಗಟ್ಟಾಗಿ ನಾವೆಲ್ಲರೂ ಸೇರಿಕೊಂಡ್ರೆ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಇರಲಿ, ಯಾವುದೇ ಒಂದು ಸಂಘಟನೆಯನ್ನು ಮುನ್ನಡೆಸಲಿಕ್ಕೆ ಕಷ್ಟ ಆಗೋದಿಲ್ಲ. ಪ್ರತಿಯೊಬ್ಬರ ಸಹಕಾರ ಬೇಕು. ಹಾಗಾಗಿ ಯಾರು ನಮ್ಮ ವೃತ್ತಿ ಬಾಂಧವರಿದ್ದಾರೆ ಆ ವೃತ್ತಿ ಬಾಂಧವರನ್ನೆಲ್ಲರನ್ನು ಕೂಡ ನಾವು ಸೇರಿಸಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಈ ಒಂದು ಸಂಘಟನೆಯನ್ನು ಬಲಿಷ್ಠವಾಗಿ ಬೆಳೆಸಬೇಕು. ಸಂಘಟನೆಯ ಉದ್ದೇಶ ಏನು? ಸಂಘಟನೆಯ ಉದ್ದೇಶ ನಾವೆಲ್ಲ ಸೇರಿಕೊಂಡು ನಮ್ಮ ಏನು ಜೀವನ ಭದ್ರತೆಯನ್ನು ಪಡೀಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಕೇವಲ ವಲಯ ಇರಲಿ, ಕ್ಷೇತ್ರ ಇರಲಿ, ಜಿಲ್ಲೆ ಇರಲಿ, ರಾಜ್ಯ ಇರಲಿ, ಆ ಪದಾಧಿಕಾರಿಗಳ ನಿಮಿತ್ತಕ್ಕೆ ಮಾತ್ರ ನಾವೆಲ್ಲರೂ ಸೇರಿದರೆ ಮಾತ್ರ ಈ ಸಂಘಟನೆ ಬೆಳೀಲಿಕ್ಕೆ ಸಾಧ್ಯ. ಕೆಲವರಿಗೆ ಏನಾಗಿದೆ ಅಂದರೆ, ಒಮ್ಮೆ ಸದಸ್ಯರಾದ ಕೂಡಲೇ ನಾನು KSTL ಸದಸ್ಯ ಆಗಿದ್ದೇನೆ, ಅಲ್ಲಿಗೆ ಮುಗಿಯಿತು. ಆ ಒಂದು ಸದಸ್ಯ ಆದರೂ ಕೂಡ ಅವರ ಅವಧಿ ಇರೋದು ಕೇವಲ 1 ವರ್ಷ. ಆ ನಂತರ ರಿನ್ಯೂವಲ್ ಮಾಡಿದರೆ ಮಾತ್ರ ಅವನ ಸದಸ್ಯತನ ಮುಂದುವರಿತದೆ, ಇಲ್ಲಾಂದರೆ ಅವ ಸಂಘಟನೆಯಲ್ಲಿ ಸದಸ್ಯನಾಗಿರುವುದಿಲ್ಲ. ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು. ಯಾಕೆಂದರೆ ಪ್ರತಿ ವರ್ಷ ನಿರಂತರ ರಿನ್ಯೂವಲ್ ಮಾಡಿದರೆ ಮಾತ್ರ ಅವನ ಸದಸ್ಯತನ ಉಳಿಯುವುದು. ಹಾಗಾಗಿ ಯಾರು ನಮ್ಮ ಸದಸ್ಯರಿದ್ದಾರೆ ಆ ಸದಸ್ಯರ ಪ್ರತಿ ವರ್ಷದ ರಿನ್ಯೂವಲನ್ನು ಕೂಡ ಮಾಡಿ ಈ ಒಂದು ಸಂಘಟನೆ ಬೆಳೆಯುವುದೇ ಏನಂದರೆ, ಸಂಘಟನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇರೋದು ಸಂಘಟನೆ ನಮಗೆ ಏನು ಕೊಡ್ತದೆ ಅಂತ. ಯಾವ ಸಂಘಟನೆ ಇರಲಿ, ಸಂಘಟನೆ ಕೊಡೋದಲ್ಲ. ಸಂಘಟನೆ ಏನು? ನಾವೆಲ್ಲರೂ ಸೇರಿದ್ರೇ ಸಂಘಟನೆ.
ಹಾಗಾಗಿ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು, ನಾವು ಸಂಘಟನೆಯನ್ನು ಗಟ್ಟಿ ಮಾಡಬೇಕು. ಈ ಒಂದು ಸದಸ್ಯರಾದಾಗ ವಲಯ ಸಮಿತಿ ಇರಲಿ, ಕ್ಷೇತ್ರ ಸಮಿತಿ ಇರಲಿ, ಜಿಲ್ಲಾ ಸಮಿತಿ ಇರಲಿ, ರಾಜ್ಯ ಸಮಿತಿಗೆ ನಾವೇನು ದೇಣಿಗೆ ಕೊಡ್ತೇವೆ, ನಾವು ಸದಸ್ಯರಾಗುವಾಗ ಏನು ನಾವು ಮೊತ್ತ ಕೊಡ್ತೇವೆ, ನಾವು ರಿನ್ಯೂವಲ್ ಮಾಡಿದಾಗ ಏನು ಕೊಡ್ತೇವೆ, ಅದರಿಂದಲೇ ಸಂಘಟನೆ ಬೆಳೆಯೋದು. ಹಾಗಾಗಿ ಸಂಘಟನೆ ಬೆಳೆಯೋದು ಹೇಗೆ? ನಮ್ಮಿಂದಲೇ. ಯಾವುದೋ ಒಂದು ಅಧ್ಯಕ್ಷರಾಗಿರಲಿ ಅವರ ಮನೆಯಿಂದ ತಂದಾಕುವುದಲ್ಲ, ನಮ್ಮ ಪ್ರತಿಯೊಬ್ಬ ಸದಸ್ಯರ ಹಣದಿಂದಲೇ ಸಂಘಟನೆ ನಡೆಯೋದು. ಸಂಘಟನೆಯಾಗಿ ನಾವು ಗಟ್ಟಿದ್ರೆ ಮಾತ್ರ ನಾವು ಸಂಘಟನೆ ಮುಖಾಂತರ ನಮ್ಮ ಬೇರೆ ಬೇರೆ ಬೇಡಿಕೆ ಪಡೀಲಿಕ್ಕೆ ಸಾಧ್ಯ. ಅಧ್ಯಕ್ಷರಿದ್ದಾರೆ, ಅದೇನಾಗಿದೆ ಅಂದರೆ ನಮ್ಮ ಜನರಲ್ಲಿ ಒಂದು ಪ್ರತಿಬಾಂಧವರಲ್ಲಿ ಕೆಲವರ ಮನಸ್ಸಿನಲ್ಲಿ ಏನಾಗಿದೆ ಅಂದರೆ, ನಾನು ಸದಸ್ಯ ಆಗಿದ್ದೇನೆ, ಅಲ್ಲಿ ಅಧ್ಯಕ್ಷರಿದ್ದಾರೆ, ಅವರು ತೆಗೆಸಿಕೊಡ್ಲಿಕ್ಕೆ ನಾವು ನಮ್ಮ ಅಂಗಡಿಯಲ್ಲಿ ನಾವು ಮನೆಯಲ್ಲಿ ಕೂತ್ಕೊಂಡು ಹೊಲಿಯಲಿಕ್ಕೆ ನಾವು ಮಾತ್ರ ಇರೋದು ಹೇಳಿ. ಅದಲ್ಲ, ಪ್ರತಿಯೊಬ್ಬರು ಕೂಡ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಪ್ರತಿಯೊಬ್ಬರು ಕೂಡ ಸಂಘಟನರಾಗಿ ನಾವು ನಮ್ಮ ಏನು ಜೀವನದ ಭದ್ರತೆ ಉಂಟು ಆ ಭದ್ರತೆಯನ್ನು ಪಡೆಯಲಿಕ್ಕೆ ನಾವೆಲ್ಲರೂ ಹಕ್ಕುದಾರರು. ನಾವು ಹಕ್ಕುದಾರರಾಗಿರೋದು ಯಾವಾಗ? ನಾವೆಲ್ಲರೂ ಸೇರಿಕೊಂಡು ನಾವು ಜೊತೆಯಾಗಿ ಹೋದಾಗ ಮಾತ್ರ ನಮ್ಮ ಒಂದು ಸಂಘಟನೆ ಕೂಡ ಬಲಿಸಾಗ್ತದೆ, ಸರ್ಕಾರಕ್ಕೆ ಕೂಡ ಇದರಿಂದ ನಡುಕ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಕೂಡ ಯಾರು ಪದಾಧಿಕಾರಿಗಳಿದ್ದೀರಾ, ತಾವು ನಿರಂತರ ವರ್ಷಗಳಲ್ಲಿ ಯಾವುದೇ ತಿಂಗಳ ಒಂದು ಸಭೆ ಇರಲಿ, ಆ ಒಂದು ಸಭೆಯನ್ನು ನಿರಂತರವಾಗಿ ಮಾಡಿ, ಕೇವಲ ಅಲ್ಲಿ ತಿಂಗಳ ಸಭೆಯನ್ನು ಕರೆದು ಕೇವಲ ಒಂದು ಮೀಟಿಂಗ್ ಮಾಡೋದಲ್ಲ, ಬೇರೆ ಬೇರೆ ರೀತಿಯ ಒಂದು ತಿಂಗಳಲ್ಲಿ ವಲಯಗಳಲ್ಲಿ ಒಂದು ಕಾರ್ಯಕ್ರಮಗಳನ್ನು ಹಾಕಿ, ಕಾರ್ಯಕ್ರಮದ ಮುಖಾಂತರ ನಮ್ಮ ವೃತ್ತಿ ಬಾಂಧವರು ನಮ್ಮ ಜೊತೆ ಬರುವಾಗೆ ಮಾಡಿ, ಆ ವೃತ್ತಿ ಬಾಂಧವರು ಬಂದಾಗ ಅವರಿಂದ ಏನು ಸದಸ್ಯತೆಯನ್ನು ರಿನ್ಯೂವಲ್ ಎಂದು ಪಡೆದುಕೊಳ್ಳಿ, ಆ ಪಡೆದಾಗ ಸದಸ್ಯರು ಕೂಡ ನಮ್ಮೊಂದಿಗೆ ಬೆರೀತಾ ಇರ್ತಾರೆ. ಹಾಗಾಗಿ ಆ ಸದಸ್ಯರಿದ್ದರೆ ಸಂಘಟನೆ ಗಟ್ಟಿಯಾಗೋದು. ಹಾಗಾಗಿ ನಿಮ್ಮಲ್ಲಿ ಏನು ಕೇಳೋದಂದ್ರೆ, ಈ ಒಂದು ಸಂಘಟನೆಯ ಭದ್ರ ಬುನಾದಿಯೇ ವಲಯ ಸಮಿತಿ. ಆ ವಲಯ ಸಮಿತಿ ಗಟ್ಟಿಯಾಗಿದ್ದರೆ ಯಾವ ಒಂದು ಸಂಘಟನೆಯನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಈ ಒಂದು ಕಟ್ಟಡಕ್ಕೆ ಇಷ್ಟು ಎಲ್ಲ ಪಿಲ್ಲರ್ ಇದೆ, ಆ ಪಿಲ್ಲರ್ ಈ ಒಂದು ಕಟ್ಟಡದ ಭದ್ರ ಬುನಾದಿ ಹೇಗೆ ಉಂಟು, ಹಾಗೆ ಸಂಘಟನೆಯಲ್ಲಿ ವಲಯ ಸಮಿತಿಯ ನಾವು ಏನು ಸಮಿತಿಗಳಿದೆ ಆ ಸಮಿತಿ. ಯಾಕೆಂದ್ರೆ ಇಲ್ಲೊಂದು ರಾಜ್ಯಾಧ್ಯಕ್ಷರಿರಲಿ, ಜಿಲ್ಲಾಧ್ಯಕ್ಷರಿರಲಿ, ಬೇರೆ ಪದಾಧಿಕಾರಿಗಳಿರಲಿ, ಕ್ಷೇತ್ರ ಸಮಿತಿಯ ಪದಾಧಿಕಾರಿಗಳಿರಲಿ, ಅವರೆಲ್ಲ ಬರೋದು ಈ ವಲಯಗಳಿಂದಲೇ. ವಲಯದಿಂದ ಆರಿಸಿ ಕ್ಷೇತ್ರ ಸಮಿತಿಯನ್ನು ಆರಿಸೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳ್ಕೊಂಡಿರಬೇಕು, ಅಲ್ಲಿ ಯಾರು ಕ್ಷೇತ್ರದಲ್ಲಿ ಕೂತ್ಕೊಂಡಿರಲಿ, ಜಿಲ್ಲೆಯಲ್ಲಿ ಕೂತಿರಲಿ, ರಾಜ್ಯದಲ್ಲಿ ಕೂತ್ಕೊಂಡಿರಲಿ, ಅವರೆಲ್ಲರೂ ತಳಮಟ್ಟದ ವಲಯ ಸಮಿತಿಯಿಂದ ಮೇಲೆ ಮೇಲೆ ಬಂದವರು. ಹಾಗಾಗಿ ಜಿಲ್ಲಾ ಸಮಿತಿ, ರಾಜ್ಯ ಸಮಿತಿ, ಕ್ಷೇತ್ರ ಸಮಿತಿ ನಡೆಯುವುದು ಯಾರಿಂದ? ನಮ್ಮಿಂದಲೇ. ಪ್ರತಿಯೊಬ್ಬರಿಗೂ ಕೂಡ ತಿಳ್ಕೊಂಡಿರಬೇಕು, ಸಂಘಟನೆಯಿಂದ ಈ ಒಂದು ಕೆಲಸ ಮಾಡಲಿಕ್ಕೆ ನಾವು ಸಂಘಟಿತರಾಗಿದ್ದರೆ ಮಾತ್ರ ಸಾಧ್ಯ. ಯಾಕೆಂದರೆ ಈಗ ಅಧ್ಯಕ್ಷರಿದ್ದಾರೆ, ಅವರು ಬ್ಯಾಂಗ್ಳೂರ್ ಹೋಗಿ ಕೇಳಲಿ, ಅವರು ನಮಗೆ ಕೊಡಿಸಲಿ ಹೇಳಿದರೆ ಆಗೋದಿಲ್ಲ ಯಾರಿಗೂ ಕೂಡ. ಈಗಾಗಲೇ ನೀವು ನೋಡಿದ್ದೀರಿ, ಬೇರೆ ಬೇರೆ ಸಂಘಟನೆ ಬೇರೆ ಬೇರೆ ಜಾತಿಗಳಿಂದ ಎಷ್ಟೋ ಹೋರಾಟ ಮಾಡ್ತಿದ್ದಾರೆ, ಅವರಿಗೇನೆ ಅವರ ಹಕ್ಕನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಾವು ಕೂಡ ನಮ್ಮ ಏನು ಅದರಿಂದ ನಾನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೆಲವೊಮ್ಮೆ ಏನಾಗಿದೆ ಅಂದರೆ, ಕೆಲವು ಸಿಕ್ಕಿದಂಥ ಸೌಲಭ್ಯವನ್ನು ಪಡೆಯುವಲ್ಲಿ ನಾವೇ ಹಿಂದೇಟಾಕಿದ್ದೇವೆ. ಎಷ್ಟೋ ಕೆಲವು ಸೌಲಭ್ಯ ನಮಗೇನಾಗಿದೆ ಅಂದರೆ, ಈಗ ಆಮ್ ಆದ್ಮಿ ಇರಲಿ, NPS ಇರಲಿ, ಕೆಲವು ನಮಗೆ ಸಿಕ್ಕಿದಂಥ ಸೌಲಭ್ಯವನ್ನು ನಾವು ಪಡೆಯಲೇ ಇಲ್ಲ. ಈ ಸೌಲಭ್ಯ ಈಗ NPS ಮಾಡಿದರೆ ನಾವು ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಕಾರಣಕರ್ತರು ಯಾರು? ಈ NPS ನಿಲ್ಲಲಿಕ್ಕೆ ಕಾರಣಕರ್ತರು ಯಾರು? ನಾವೇ. ನಾವು 1500 ರೂಪಾಯಿ ಕಟ್ಟಿ ಆ ಒಂದು NPS ಅನ್ನು ಮಾಡಲಿಕ್ಕೆ ಆ ದಿನಗಳಲ್ಲಿ ಎಷ್ಟೋ ಸದಸ್ಯರು ಹಿಂದೆ ಆಗಿದ್ದಾರೆ. ಅದು ಕಟ್ಟಿದರೆ ಸಿಗ್ತದಾ? ಅದು ಕಟ್ಟಿದರೆ ಗ್ಯಾರಂಟಿಯಾ? ನೀವು ಗ್ಯಾರಂಟಿ ಇದ್ದೀರಾ ಅದು ಸಿಕ್ಕಲಿ ಮತ್ತೆ ಮಾಡುವ ಅಂತ ಹೇಳಿದವರು ಎಷ್ಟೋ ಜನ ಇದ್ದಾರೆ. ಆದರೆ ಈಗ ಅದರಲ್ಲಿ ಬರುವಂಥ ರಿಟೈರ್ಮೆಂಟನ್ನು ನೋಡಿ NPS ಯಾವಾಗ ಮಾಡ್ಲಿಕ್ಕಾಗ್ತದೆ, ಎಲ್ಲಿ ಮಾಡ್ಲಿಕ್ಕಾಗ್ತದೆ, ನನಗೆ ಮಾಡ್ಲಿಕ್ಕೆ ಉಂಟು ಕೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ಈ ವರ್ಷ ಬರುವಂಥ ಮೊತ್ತ 47,000 ಬರ್ತಾ ಉಂಟು. ಕೇವಲ 10 ವರ್ಷ ಕಟ್ಟಿ 12,000 ರೂಪಾಯಿ ಕಟ್ಟಿದಂಥ ಒಂದು ಸದಸ್ಯನಿಗೆ 47,000ಕ್ಕೆ ಮಿಕ್ಕಿದ ಮೊತ್ತ ಈಗ ಬರ್ತಾ ಇದೆ. ಹಾಗಾಗಿ ಅದು ದೊಡ್ಡ ಲಾಭ ಅಲ್ವಾ? ಈಗಾಗಲೇ ನಮ್ಮ ಇಲ್ಲಿ ಒಂದು ಮಂಗಳದೇವಿ ನಮ್ಮ ಒಂದು ವಲಯದಲ್ಲಿ 26 ಸದಸ್ಯರಿಗೆ ರಿಟೈರ್ಡ್ ಆಗಿ ಹಣ ಬಂದಿದೆ. 26 ಸದಸ್ಯರಿಗೆ 6,95,574 ರೂಪಾಯಿ ಬಂದ ಮೊತ್ತ ಒಂದು ವಲಯಕ್ಕೆ. ಹಾಗಾದರೆ ಸಂಘಟನೆ ಇದ್ರೆ ಅದು ಲಾಭ ಅಲ್ವಾ? ಕೆಲವು ನಮ್ಮ ತಲೆಯಲ್ಲಿ ಏನಾಗಿದೆ, ಸಂಘಟನೆ ಏನು ಸಿಗ್ತದೆ, ಏನು ಸಿಕ್ಕಿದೆ ಹೇಳಿ. ಅಲ್ಲಿ ಕಳೆದ ವರ್ಷ ಸಾರಂಗ ರೇಡಿಯೋದವರು ಸುಮಾರು ಟೈಲರ್ನವರನ್ನೇ ಗುರುತಿಸಿ, ಅದು ಕೂಡ
ನಮ್ಮ ಹತ್ರನೇ ಹೇಳಿ ಸಂಘಟನೆ ಮುಖಾಂತರ ನೀವು ಜನ ಮಾಡಿಕೊಡಿ ಹೇಳಿ 9 ಮಂದಿ ನಮ್ಮ ಟೈಲರ್ಗಳಿಗೆ ಮಿಷನ್ ಅನ್ನು ಕೊಡುವಂಥ ಕಾರ್ಯಕ್ರಮ ಟೌನ್ ಹಾಲ್ನಲ್ಲಿ ಗೊತ್ತಿರ್ಬೋದು. ಇಲ್ಲಿ ಉಳ್ಳಾಲ ಕ್ಷೇತ್ರಕ್ಕೆ ಕೂಡ ಒಂದು ಸಿಕ್ಕಿದೆ ಅಲ್ಲ, ಸಾರಂಗ ರೇಡಿಯೋದಲ್ಲಿ ಒಂದು ಮಿಷನ್. ಹಾಗಾಗಿ ಅದು ಹೇಗೆ ಸಿಕ್ಕಿತು? ಸಂಘಟನೆಯಿಂದ ಸಿಕ್ಕಿತು. ಸಂಘಟನೆ ಇಲ್ಲದ್ರೆ ಅವರು ಯಾರು ಬೇಕಿದ್ರೆ ಟೈಲರ್ನವರಿಗೆ ಕೊಡ್ತಾ ಇದ್ರು. ಹಾಗಾದ್ರೆ ಸಂಘಟನೆ ಇದ್ದ ಕಾರಣ ನಮ್ಮ ಸಂಘದಲ್ಲಿ ಯಾರು ಸದಸ್ಯರಿದ್ದಾರೆ ಅವರಿಗೆ ಸಿಕ್ಕಿದೆ. ಕಳೆದ ವರ್ಷ MCFನಿಂದ ಕೂಡ 10 ಮಿಷನ್, ಅದು ಕೂಡ ನಮ್ಮ ಸಂಘಟನೆ ಇದ್ದ ಕಾರಣ ಆ ಒಂದು ಸಂಘಟನೆ ಮುಖಾಂತರ ಅಲ್ಲಿ ನಮ್ಮ ಟೈಲರ್ ಭವನದಲ್ಲಿ ಕೂಡ ಅವರು ಕಳೆದ ವರ್ಷ 3 ಲಕ್ಷ ರೂಪಾಯಿ ಹಣ ಕೊಟ್ಟಿದ್ರು. ಅಲ್ಲಿ 10 ಜಾಕ ಮಿಷನ್ ಕಲಿಯವರಿಗೇನೆ ಇಟ್ಟಿದೆ, 5 ಮಿಷನ್ ಬೇರೆ ಆಸಕ್ತರಿಗೆ ಕೊಟ್ಟಿದ್ದೇವೆ, ಮತ್ತು MLA ಕೂಡ ಇದಾಗಿ 10 ಮಿಷನ್ ಕಳೆದ ವರ್ಷ ಕೊಟ್ಟಿದ್ದೇವೆ. 2 ವರ್ಷದ ಹಿಂದೆ ನಿಮಗೆ ಗೊತ್ತಿರ್ಬೋದು, ಮಡಿಕೇರಿಯಲ್ಲಿ ಅಷ್ಟು ದೊಡ್ಡ ಜಲಪ್ರಳಯದ ಸಂದರ್ಭದಲ್ಲಿ 31 ನಮ್ಮ ಟೈಲರ್ ಸದಸ್ಯರಿಗೆ ಇಡೀ ನಮ್ಮ ರಾಜ್ಯದಿಂದ 8,40,40,000 ರೂಪಾಯಿಯನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಈ ಮೊತ್ತ ಎಲ್ಲಿಂದ ಬಂದದ್ದು, ಹೇಗೆ ಬಂತು? ನಾವು ಸಂಘಟನೆಯಾಗಿದ್ದ ಕಾರಣ ಮಾತ್ರ ಬಂದದ್ದು. ಸಂಘಟನೆ ಇಲ್ಲ ಅಂದ್ರೆ ಅಷ್ಟು ದೊಡ್ಡ ಮೊತ್ತ ಬರಲಿಕ್ಕೆ ಸಾಧ್ಯ ಉಂಟಾ ಹೇಳಿ? ನಮಗೆ ಮಾಡ್ಲಿಕ್ಕೆ ಆಗ್ತಾ ಇತ್ತ ಅಲ್ಲ, ನಮ್ಮಿಂದ ಸಾಧ್ಯ ಇತ್ತ? ಈ ಒಂದು ಕೆಲವು ಒಬ್ಬೊಬ್ಬ ಟೈಲರ್ವರಿಗೆ ಕೆಲವರಿಗೆ 54,000 ರೂಪಾಯಿ, 50,000, 48,000, ಅತಿ ಕಡಿಮೆ ಅಂದ್ರೆ ಕೂಡ 14,500 ತನಕ ಸಿಕ್ಕಿದೆ. ಹಾಗಾದ್ರೆ ಹೇಗೆ ಸಿಕ್ಕಿದ್ದು? ಸಂಘಟನೆ ಮುಖಾಂತರ, ಹೌದಾ? ಹಾಗಾದ್ರೆ ಸಂಘಟನೆ ನಮಗೆ ಬೇಕಾ? ಇಂಥ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಉದಾಹರಣೆಗೆ ರಾಜ್ಯಾಧ್ಯಕ್ಷರಿದ್ದಾರೆ, ಅವರೊಂದು ಹಾಗಚ್ಚಿದ ಕೂಡ ಎಲ್ಲರೂ ಕೂಡ ಸೇರಿ ಅವರಿಗೆ ಧನ ಸಹಾಯ ಮಾಡಿದ್ದಾರೆ. ಹಾಗೆ ಬೇರೆ ಬೇರೆ ನಮ್ಮ ಯಾರು ಟೈಲರ್ನವರಿಗೆ ಅಸೌಖ್ಯ ಹೊಂದಿದಾಗ ಬೇರೆ ಬೇರೆ ರೀತಿಯಲ್ಲಿ, ಯಾಕಂದ್ರೆ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ನನಗೆ ಹೇಳಿಕೆ ಇಚ್ಛೆ ಬರ್ತಂದ್ರೆ, ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಸದಸ್ಯರು ನಮ್ಮ ಹತ್ರ ಬರ್ತಾರೆ. ಅಲ್ಲಿ ನಾವು ಕೆಲವು ಹೆಚ್ಚಿನ ವಲಯಗಳಲ್ಲಿ ಆಪ್ತ ನಿಧಿಯಲ್ಲಿ ಒಂದು ಫಂಡ್ ಮಾಡ್ತೇವೆ. ಆ ಒಂದು ಫಂಡಿನ ಮುಖಾಂತರ ಹುಷಾರಿಲ್ಲದಿದ್ದರೆ ಕೂಡಲೇ ಹೋಗಿ ಚಿಕ್ಕ ಮೊತ್ತ ಕೊಡೋದು, ಇಲ್ಲಾಂದ್ರೆ ಅವರು ಏನಾದರೂ ತೀರಿ ಹೋದ್ರೆ ಅವರ ಮನೆಯವರಿಗೆ ಏನಾದರೂ ಚಿಕ್ಕ ಸಹಾಯ ಮಾಡುವುದು, ಇಂಥ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅದನ್ನು ಇಲ್ಲಿ ಕೂಡ ಮಾಡಿದ್ದಾರೆ. ಹಾಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿದಾಗ ಸದಸ್ಯರು ನಮ್ಮ ಜೊತೆಯಾಗಿ ಬರ್ತಾರೆ. ಹಾಗಾಗಿ ಸಂಘಟನೆ ಆ ರೀತಿಯಲ್ಲಿ ಬೆಳೀತದೆ. ಮತ್ತೊಂದು ಕಡೆ ನವೋದಯ ಇರಲಿ ಅಂತ ಬೇರೆ ಬೇರೆ ಸ್ವಸಹಾಯ ಇದ್ರೆ, ಆ ಒಂದು ಸ್ವಸಹಾಯದ ಗುಂಪುಗಳನ್ನು ನಮ್ಮ ವಲಯ ಸಮಿತಿಯಲ್ಲಿ ಮಾಡಿದ್ರೆ ಆ ಟೈಲರ್ಗಳು ನಮ್ಮ ಏನಾಗ್ತದೆ, ಆ ಪ್ರತಿ ತಿಂಗಳಲ್ಲಿ ಭಾಗವಹಿಸಲಿಕ್ಕೆ ಆಗ್ತದೆ. ಅಂತ ಒಂದು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ನಾವು ಜೋಡಿಸಿಕೊಂಡಾಗ ಏನಾಗ್ತದೆ ಅಂದ್ರೆ, ಸದಸ್ಯರು ನಮ್ಮೊಂದಿಗೆ ಬೆರೀತಾರೆ. ಒಂದು ವರ್ಷಕ್ಕೊಮ್ಮೆ ಒಂದು ವಲಯದಿಂದ ಟೂರ್ ಇಡೋದು, ಹೀಗೆ ಬೇರೆ ಬೇರೆ ರೀತಿಯ ಆ ಒಂದು ಕಾರ್ಯಕ್ರಮ. ನಾವೇನಾಗ್ತದೆ ಅಂದ್ರೆ, ಇಲ್ಲಿ ಮುಖ್ಯವಾಗಿ ಆಗುವಂಥ ವಿಷಯ ಏನಂದ್ರೆ ಸಂಪರ್ಕ ಕೊರತೆ. ಈ ಒಂದು ಸಂಪರ್ಕ ಕೊರತೆ, ನಾವು ಮಾತಾಡಲಿಲ್ಲ, ನಾವು ಪರಿಚಯ ಇಲ್ಲ, ನಾವು ಒಂದು ಸಭೆ ಕರೆದಾಗ ಇಲ್ಲಿ ಈಗ ಬಂದು ಮಾತಾಡಿದೆವು, ಇನ್ನು 6 ತಿಂಗಳು 1 ವರ್ಷ ನಾವು ಮಾತಾಡಲಿಲ್ಲ ಅಂದ್ರೆ ನಮ್ಮ ಸಂಪರ್ಕ ಹೋಗ್ತದೆ. ಹಾಗಾಗಿ ವಲಯ ಸಮಿತಿಗಳು ಏನು ಮಾಡ್ಬೇಕಂದ್ರೆ, ನಿರಂತರ ವರ್ಷಗಳಲ್ಲಿ ಪ್ರತಿ ತಿಂಗಳು ಸಭೆ ಕರೆಯುವಂಥ ಒಂದು ಸಭೆಯನ್ನು ಫಿಕ್ಸ್ ಮಾಡಿ, ಆ ನಿರಂತರ ತಿಂಗಳು ಸಭೆಯನ್ನು ಮಾಡಿದಾಗ ನಮ್ಮ ಏನು ಸದಸ್ಯರ ನಮ್ಮ ಒಂದು ಬಾಂಧವ್ಯ ಹತ್ತಿರ ಆಗ್ತದೆ. ನಾವು ಸದಸ್ಯರ ಏನು ನೋವುಂಟು ಆ ಒಂದು ನೋವಿಗೆ ನಲ್ಲಿಗೆ ನಾವು ಸಹಕಾರಿಯಾಗಲಿಕ್ಕೆ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರಲ್ಲಿ ಕೂಡ ವಿನಂತಿ ಮಾಡೋದಂತಂದ್ರೆ, ಸಂಘಟನೆಯಲ್ಲಿ ಭಾಗಿಯಾಗೋಣ. ಸಂಘಟನೆ ಮುಖಾಂತರ, ಸಂಘಟನೆ ಯಾವಾಗಲೂ ಸಂಘಟನೆ ಏನು ಕೊಡುವುದಿಲ್ಲ. ಯಾಕಂದ್ರೆ ಸಂಘಟನೆ ಸರ್ಕಾರದ ಸಂಘಟನೆ ಅಲ್ಲ, ನಮ್ಮ ಯಶಸ್ಸಿನ ಸಂಘಟನೆ. ಹಾಗಾಗಿ ಯಶಸ್ಸಿನ ಸಂಘಟನೆಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಾಡಿದಂಥ ಸಂಘಟನೆ. ಹಾಗಾಗಿ ಇದು ಮೇಲಿಂದ ಏನು ನಮಗೆ ಬರೋದಿಲ್ಲ. ನಮ್ಮ ಏನು ಉಂಟು ನಾವು ಸರ್ಕಾರದಿಂದ ಹೋರಾಟ ಮಾಡಿ ನಮ್ಮ ಜೀವನದ ಭದ್ರತೆಯನ್ನು ಪಡಿಬೇಕು. ಆ ಪಡೀಲಿಕ್ಕೆ ಸಂಘಟನೆಯಲ್ಲಿ ನಾವು ನಿರಂತರವಾಗಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಹಾಗಾಗಿ ಆ ಒಂದು ನಿರಂತರವಾಗಿ ತೊಡಗಿಸ್ಕೊಂಡಾಗ ಮಾತ್ರ ಸಂಘಟನೆಯಲ್ಲಿ ಕೂಡ ಬೆರೀಲಿಕ್ಕೆ ಆಗ್ತದೆ, ಸಂಘಟನೆಯನ್ನು ಗಟ್ಟಿ ಮಾಡ್ಲಿಕ್ಕೆ ಆಗ್ತದೆ. ಸಂಘಟನೆ ಮುಖಾಂತರ ಯಾವುದೇ ಒಂದು ಹೋರಾಟಕ್ಕೆ ನಾವು ಕರೆ ಕೊಟ್ಟಾಗ ಸಂಘಟನೆಯಲ್ಲಿ ಎಲ್ಲರೂ ಸೇರಿದ್ರೆ ಈ ಒಂದು ನಮ್ಮ ಜೀವನದ ಭದ್ರತೆ ಪಡೀಲಿಕ್ಕೆ ನಮಗೆ ಕಷ್ಟ ಆಗ್ಲಿಕ್ಕಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ನಮಗೆ ವ್ಯವಸ್ಥೆ ಆಗ್ಲಿಕ್ಕೆ ಇದೆ, ಅದನ್ನು ನಾವೆಲ್ಲರೂ ಸೇರಿಕೊಂಡು ನಾವೆಲ್ಲರೂ ಒಗ್ಗಟ್ಟಾಗಿ ಇಡೀ ರಾಜ್ಯದ ಟೈಲರ್ಗಳು ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ನಾವು ಜೊತೆಯಾಗಿ ಸೇರ್ತೇವೆ, ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಭದ್ರತೆಯನ್ನು ಪಡೀಲಿಕ್ಕೆ ನಾವೆಲ್ಲ ಒಂದಾಗೋಣ ಅಂತ ಹೇಳಿಕೊಡ್ತಾ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ
ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಪರವಾಗಿ ಎಲ್ಲ ನಮ್ಮ ವೃತ್ತಿ ಬಾಂಧವರಿಗೆ ಕೂಡ ಉಳ್ಳಾಲ ಕ್ಷೇತ್ರ ಸಮಿತಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸುತ್ತಾ, ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮೆಲ್ಲರ ಸಹಕಾರವನ್ನು ಕ್ಷೇತ್ರ ಸಮಿತಿಗೆ, ವಲಯ ಸಮಿತಿಯವರು ಕ್ಷೇತ್ರ ಸಮಿತಿಗೆ ನೀಡಿ, ಆ ಒಂದು ಕ್ಷೇತ್ರ ಸಮಿತಿ ನೀಡಿದಾಗ ಈ ಕ್ಷೇತ್ರ ಸಮಿತಿ ಕೂಡ ಭದ್ರ ಗಟ್ಟಿಯಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲರ ಒಂದು ಸಹಕಾರವನ್ನು ಬೇಡುತ್ತಾ ನಿಮಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಜೈ KSP. ಇವತ್ತಿನ ಈ ಕಾರ್ಯಕ್ರಮದ ಒಂದು ವಿಶೇಷ ಏನಂದರೆ, ನಮ್ಮ ಮಹಿಳೆಯರಿಗೆ ಈ ಮಹಿಳಾ ಸಬಲೀಕರಣ ಅಂತ ಹೇಳ್ತೇವೆ. ಕೇಂದ್ರ ಸರ್ಕಾರದಲ್ಲಿ ಮಹಿಳಾ ಸಬಲೀಕರಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮ ಅಂತಂತೆ, ಮತ್ತು ಅದಕ್ಕೆ ಒಂದು ಖಾತೆ ಇದೆ ಅವರ ಹತ್ರ. ಆ ಖಾತೆಯ ಪ್ರಕಾರ ಅವರು ಈ ಹೊಲಿಗೆ ಯಂತ್ರವನ್ನು ಕೊಡಲಿಕ್ಕೆ ಕೇಂದ್ರ ಸರ್ಕಾರದಲ್ಲಿ ಅದಕ್ಕೆ ನಿಯಮ ಇದೆ. ಅದನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಬೇರೆ ಬೇರೆ ಈ ಕಂಪನಿಗಳಲ್ಲಿ ಅದಕ್ಕಾಗಿ ಕೆಲವು ದುಡ್ಡು ಕಾದಿರಿಸ್ತಾರೆ. ಅವರು ಅಂದರೆ ಸಮಾಜದಲ್ಲಿ ಕೆಲವು ಸೇವೆಗಾಗಿ ದುಡ್ಡು ಇರ್ತಾರೆ. ಆ ದುಡ್ಡಿನ ಮುಖಾಂತರ ನಮಗೆ ಕಳೆದ ವರ್ಷ MCFನವರು ನಮ್ಮ ರಾಜ್ಯ ಸಮಿತಿಗೆ 3 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಅವರ ಉದ್ದೇಶವಾದೇ ಇತ್ತು, ಕೌಶಲ್ಯ ಅಭಿವೃದ್ಧಿ ಮತ್ತು ಮಹಿಳಾ ಸಬಲೀಕರಣ ಯೋಜನೆ ಅಂತ. ಆ ರೀತಿಯಲ್ಲಿ ನಾವು ಇವಾಗ ಕೂಡ ಅದನ್ನೇ ನಾವು ಪಾಲಿಸ್ತಾ ಇದ್ದೇವೆ. ಯಾಕಂದರೆ ಈ ದಾನಿಗಳು ಯಾರು ಕೊಡುವುದಾದರೂ ನೀವು ಮಹಿಳೆಯರನ್ನು ಸಬಲೀಕರಣ ಮಾಡಲಿಕ್ಕಾಗಿ ಕೊಡಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಈಗ ವಿಶೇಷವಾಗಿ ನಾನು ಇವತ್ತು ನಿಮ್ಮದು ಹೇಳೋದೇನೆಂದರೆ, ನಾಳೆ ಮಹಿಳಾ ದಿನಾಚರಣೆ, ವರ್ಲ್ಡ್ ವುಮೆನ್ಸ್ ಡೇ, ಮಹಿಳೆಯರಿಗೆ ಗೊತ್ತಿರ್ಬೋದು. ಅದಕ್ಕಾಗಿ ಇವತ್ತು ನಿಮಗೆ ಅಡ್ವಾನ್ಸ್ ಆಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಿಷನ್ ಕೊಡೋದು ಕೂಡ ಅದೇ ಉದ್ದೇಶ ಇದೆ. ಮುಖ್ಯವಾಗಿ ಈ ಸಂಘಟನೆ ಇರುವುದು ಏಕೆ ಮತ್ತು ಅದು ಹೇಗೆ ಇರಬೇಕು, ಇದನ್ನು ನಾನು ಹೊಗಳುವುದಲ್ಲ, ನಮ್ಮನ್ನು ನೋಡಿ ಬೇರೆಯವರು ಹೇಳ್ತಾರೆ. ಯಾಕೆಂದರೆ ಇವತ್ತು ಬೆಳಿಗ್ಗೆ ನಮ್ಮ ವೇದೋಸ್ ಕಾಮತ್ ಅವರು ಹೇಳಿದರು, ನಿಜವಾಗಿಯೂ ಎಲ್ಲ ಸಂಘಟನೆಗಳು 1-2 ವರ್ಷದಲ್ಲಿ ಇರ್ತವೆ ಮತ್ತು ಹೋಗ್ತವೆ. ಆದರೆ ಟೈಲರ್ ಅಸೋಸಿಯೇಷನ್ ಹಾಗಲ್ಲ, 21 ವರ್ಷ ಕಳೆದು ನಾಳೆಯಿಂದ 22 ವರ್ಷ ಕಾಲಿಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಶಿಸ್ತುಬದ್ಧವಾಗಿ ನಾವು ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತೇವೆ. ಅವರಿಗೆ ಅದು ಕಳೆದ ಸಾರಿ ಅವ್ರಿಗೆ ನೋಡಿದಾಗಲೇ ಅವರು ಹೇಳಿದರು, ಶಿಸ್ತುಬದ್ಧವಾಗಿ ಕಾರ್ಯಕ್ರಮ, ಎಲ್ಲರೂ ಮೌನವಾಗಿರ್ತಾರೆ, ಕೇಳುವವರು ಕೇಳ್ತಾರೆ, ಬೇಕಾದಾಗ ಅದಕ್ಕೆ ಚಪ್ಪಾಳೆ ತಟ್ತಾರೆ, ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮ ಮಾಡುವಾಗ ನಮ್ಮ ಈ ಶಿಸ್ತನ್ನು ನೋಡಿ ಎಷ್ಟೋ ಜನರಿಗೆ ತುಂಬ ಖುಷಿ ಆಗ್ತಾಯಿದೆ. ನಿಜವಾಗಿ ನಾವು ಇದನ್ನು ಪಾಲಿಸ್ತಾ ಬರ್ತಾ ಇದ್ದೇವೆ. ಅಂದರೆ ಟೈಲರ್ನವರು ನಿಜವಾಗಿ ಮಾನಸಿಕವಾಗಿ ಕೂಡ ಶಿಸ್ತುಬದ್ಧವಾಗೇ ಇದ್ದಾರೆ. ಅವರ ಕೆಲಸ ಕೂಡ ಹಾಗೆ. ನಿಜವಾಗಿ ಟೈಲರ್ ಕೆಲಸ ಅಂತ ಹೇಳುವಾಗ ಒಬ್ಬ ಮನುಷ್ಯನನ್ನು ಸುಂದರ ರೂಪದಲ್ಲಿ ಕಾಣುವುದು, ಅವನ ಮಾನ ಮುಚ್ಚುವುದು ಬೇರೆ, ಅವನ ಮಾನವನ್ನು ಹೆಚ್ಚಿಸುವುದು ಬೇರೆ. ಈ ರೀತಿಯ ಕೆಲಸ ಮಾಡ್ತಾ ಇರುವಾಗ ಈ ಕೆಲಸಕ್ಕೆ ಪೂರಕವಾಗಿ ಈ ಟೈಲರ್ ಕೆಲಸ ಇದು ಜಗತ್ತಿನಲ್ಲೇ ಈಗ ವಿಶೇಷವಾಗಿ ಬೆಳೆಯುತ್ತಾ ಇದೆ. ಅಂದರೆ ಈ ರೆಡಿಮೇಡ್ ಬಂದ ನಂತರ ಟೈಲರ್ ಅಂಗಡಿ ಇಟ್ಟವರಿಗೆ ಕೆಲಸ ಕಡಿಮೆ ಇರಬಹುದು, ಆದರೆ ರೆಡಿಮೇಡ್ ಆದರೂ ಮಾಡೋದು ಟೈಲರ್ನವರು. ಆ ರೆಡಿಮೇಡ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಲಿಕ್ಕಾಗಿ ನಮ್ಮಲ್ಲಿ 10 ಮಿಷನ್ ನಮ್ಮ MCFನವ್ರು ಕೊಡುವಾಗ ಅವರು ಹೇಳಿದರು, ನೀವು ದೊಡ್ಡ ದೊಡ್ಡ ಮಿಷನನ್ನೇ ನೀವು ತರಿಸಿಕೊಡಿ. ಯಾಕಂದರೆ ನೀವು ಅಲ್ಲಿ ಟ್ರೈನಿಂಗ್ ಕೊಡುವಾಗ ಸಣ್ಣ ಸಣ್ಣ ಮಿಷನ್ನಲ್ಲಿ ಕೊಡಬೇಡಿ. ಯಾಕಂದರೆ ಫ್ಯಾಕ್ಟ್ರಿಗಳಲ್ಲೆಲ್ಲ ಇರೋದು ದೊಡ್ಡ ದೊಡ್ಡ ಮಿಷನ್ಗಳು. ಆ ಮಿಷನ್ನಲ್ಲಿ ನೀವು ಟ್ರೈನಿಂಗ್ ಕೊಟ್ಟರೆ ಅವರು ಯಾವುದೇ ಫ್ಯಾಕ್ಟ್ರಿ ಅವರು ಎಂಟ್ರಿ ಕರೆದ್ರೆ ಅಲ್ಲಿ ಅವ್ರಿಗೆ ಕೆಲಸ ಮಾಡಿ ತೋರಿಸಲಿಕ್ಕೆ ಸುಲಭ ಆಗ್ತದೆ. ಜಾರ್ಕ್ ಮಿಷನ್ ಅಂತ ಹೇಳಿದರೆ ಇವಾಗ ಅದಕ್ಕೆ 20,000 ರೂಪಾಯಿ ಇದೆ ಒಂದು ಮಿಷಿನಿಗೆ. ಅಂಥ ಮಿಷನಲ್ಲೇ ನೀವು ಕೆಲಸ ಮಾಡುವ ಕಲಿತರೆ ನಿಮಗೆ ಬೇರೆ ಎಲ್ಲಿ ಮತ್ತು ಅದಕ್ಕಿಂತ ದೊಡ್ಡ ಮಿಷಿನ್ ಇಲ್ಲ, ಎಲ್ಲಿಯೂ ಕೆಲಸ ಮಾಡ್ಬೋದು. ಅದಕ್ಕಾಗಿ ನಾವು ಮಂಗಳೂರಿನಲ್ಲಿ ಈಗ ನಮ್ಮ ಕಚೇರಿಯಲ್ಲಿ ಆ ಜಾರ್ಕ್ ಮಿಷಿನಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೇವೆ ಮಹಿಳೆಯರಿಗೆ. ಅದಕ್ಕೆ ನಾನು ಹೇಳೋದು, ಯಾಕಂದರೆ ಈ ಒಂದು ಹೊಲಿಗೆ ಯಂತ್ರ ಅಂತ ಹೇಳ್ತೇವೆ, ಈ ಯಂತ್ರ ನಿಜವಾಗಿಯೂ ನಮಗೆ ಹೇಳಲಿಕ್ಕೆ ಸುಲಭ ಕಾಣ್ತದೆ, ಖಾಲಿ ಒಂದು ಯಂತ್ರ ಅಂತ. ಒಂದು ಕುಟುಂಬವನ್ನು ಪೋಷಣೆ ಮಾಡ್ತದೆ. ಅದು ನೆನಪಿಡಿ ನೀವು. ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ಟೈಲರ್, ಒಬ್ಬ ದರ್ಜಿ ಇದ್ದರೆ ಆ ಕುಟುಂಬದಲ್ಲಿ ಉಳಿದವರಿಗೆ ದುಡಿಲಿಕ್ಕಾಗದಿದ್ರೆ ಪ್ರಾಯದ ಅಪ್ಪ ಅಮ್ಮನವರು
ಅಥವಾ ಯಾವುದೋ ಒಂದು ಅನಾರೋಗ್ಯದಿಂದ ಇದ್ದಂಥ ಗಂಡ ಇರುವ ಇಬ್ಬರು ಮಕ್ಕಳನ್ನು ಒಂದು ಮಹಿಳೆ ಅದನ್ನು ಸಾಕುವುದು ಕೇವಲ ಈ ಟೈಲರಿಂಗ್ ಮಿಷಿನ್ನಲ್ಲಿ. ಅದು ನೆನಪಿಡಿ. ಎಷ್ಟು ಒಂದು ಭಾವನಾತ್ಮಕ ಅವ್ರು ಕೆಲಸ ಮಾಡ್ತಾರಂದರೆ ಆ ಮಿಷಿನ್ ಇರುವುದರಿಂದ ಅವರು ಮರ್ಯಾದೆಯಾಗಿ ದಿನ ತೆಗಿತಾರೆ. ಇದು ಮುಖ್ಯ. ಇಂಥ ಒಂದು ವ್ಯವಸ್ಥೆ ಟೈಲರಿಂಗ್ನಲ್ಲಿ ಮಾತ್ರ ಸಾಧ್ಯ ಹೊರತು ಬೇರೆ ಯಾವುದರಲ್ಲಿ ಸಾಧ್ಯ ಇರುವುದಿಲ್ಲ. ಅದಕ್ಕಾಗಿ ಆದಷ್ಟು ನಾವು ಟೈಲರಿಂಗ್ ಕೆಲಸಕ್ಕೆ ಪ್ರೋತ್ಸಾಹ ಕೊಡುವ, ಅದರೊಟ್ಟಿಗೆ ಟೈಲರ್ ಆಗಿ ಇರುವವರಿಗೆ ನಾವು ಪ್ರೋತ್ಸಾಹ ಕೊಡುವ, ಮತ್ತು ಟೈಲರ್ನವರಿಗೆ ಪ್ರಾಯ ಆದಾಗ ಅಂದರೆ 60 ವರ್ಷ ಆದ ನಂತರ ಕಣ್ಣುಗಳು ಸೂಕ್ಷ್ಮವಾಗಿರಬೇಕು. ಈ ಸೂಕ್ಷ್ಮ ಜೀವನ ನಡೆಸಬೇಕಾದ್ರೆ ನಾವು ಟೈಲರಿಂಗ್ನಲ್ಲಿ ಅದು ಕಷ್ಟ ಆಗ್ತದೆ. ಆನಂತರ 60 ವರ್ಷ ಆದವರಿಗೆ ನಾವು ಸರ್ಕಾರದ ಹತ್ರ ಪ್ರಾವಿಡೆಂಟ್ ಫಂಡ್ ಅಂತ ಕೇಳ್ತಾ ಇದ್ದೇವೆ. ಇದನ್ನು ಜನಪ್ರತಿನಿಧಿಗಳು ಆಲೋಚನೆ ಮಾಡಬೇಕು. ಯಾಕಂದರೆ ನಾವು ಸರ್ಕಾರದಿಂದ ನಮ್ಮ ಸಾಲ ಮನ್ನಾ ಮಾಡಿ ಅಂತ ಕೇಳುವುದಿಲ್ಲ, ನಮಗೆ ಉಚಿತವಾಗಿ ಕೊಡಿ ಅಂತ ಯಾವುದನ್ನು ಕೇಳುವುದಿಲ್ಲ. ಪ್ರಾವಿಡೆಂಟ್ ಫಂಡ್ಗೆ ನಾವು ಇಂತಿಷ್ಟು ಕಟ್ತೇವೆ, ನೀವು ಕೂಡ ನಮಗೆ ಅದಕ್ಕೆ ಸಹಾಯಕ ರೀತಿಯಲ್ಲಿ ನೀವು ಕೂಡ ಅದಕ್ಕೆ ಹಣ ಹಾಕಿ ನಮಗೆ ಪ್ರಾವಿಡೆಂಟ್ ಫಂಡ್ ಕೊಡಿ ಅಂತ ಕೇಳ್ತೇವೆ. ಇದನ್ನು ನಾವು 21 ವರ್ಷದಿಂದ ಕೇಳ್ತಾ ಇದ್ದೇವೆ, 1-2 ವರ್ಷದಿಂದ ಅಲ್ಲ. ಆದರೂ ಈ ಜನಪ್ರತಿನಿಧಿಗಳಿಗೆ ಅದು ತಲೆಗೆ ಹೋಗೋದಿಲ್ಲ, ಯಾಕಂದರೆ ಅವರು ಬೇರೆ ರೀತಿಯಲ್ಲೇ ಇರ್ತಾರೆ. ಅದಕ್ಕಾಗಿ ಆದರೂ ನಾವೇನು ಮಾಡ್ತಾಯಿದ್ರೆ ನಾವು ಛಲ ಬಿಡಲಿಲ್ಲ. ಇನ್ನೂ ಕೂಡ ಒಂದು ವೇಳೆ ನಾವು ಇವಾಗ ನೆಟ್ಟ ಗಿಡ ಅದು ಮುಂದೆ ಮರವಾಗಿ ಹೆಮ್ಮರವಾಗಿ ನಮಗೆ ಊರಿನವರಿಗೆ ನೆರವು ನೀಡುವಂತೆ ಅದು ನಮಗೆ ಈ ಸಂಘಟನೆ ಟೈಲರ್ನವರಿಗೆ ನಿಜವಾಗಿ ನೆರವು ನೀಡಬಹುದು. ಯಾರು ನಿರಾಶರಾಗಬೇಡಿ. ಈಗಲೇ ನನ್ನ ಹತ್ರ ಮೀಟಿಂಗ್ನಲ್ಲಿ ಎಷ್ಟೋ ಜನ ಕೇಳ್ತಾ ಇದ್ದಾರೆ, ನೀವು ಎಂತ ಇಷ್ಟು ಸಮಯ ಆಯಿತು ನಾವು ಸೇರಿ, ನಮಗೆ ಏನು ಸಿಕ್ಕಿದೆ ಅಂತ. ನಿಜವಾಗಿ ನಿಮಗೆ ಏನೂ ಸಿಗಲಿಲ್ಲ, ಆದರೆ ನಿಮ್ಮಂತೆ ಕಷ್ಟ ಬರುವ ಜನ ಇನ್ನೂ ಕೂಡ ಬರ್ತಾರೆ. ಈ ನಾವು ಕೇಳೋ ಸೌಲಭ್ಯ ಅದು ಇವತ್ತಿಗೆ ನಿಲ್ಲುವುದಲ್ಲ, ಅದು ಸಂಪೂರ್ಣ ನಾವು ಅಂದರೆ ಟೈಲರ್ ವೃತ್ತಿ ಇರುವವರೆಗೆ ಅದು ಇರಬೇಕಾಗ್ತದೆ. ಅದಕ್ಕಾಗಿ ನೀವು ಅದಕ್ಕೆ ಸೇರಿದರೆ ಇವತ್ತಲ್ಲದಿದ್ದರೆ ನಿಮಗೆ ನಾಳೆ ಏನಾದರೂ ಒಂದು ಪ್ರಯೋಜನ ಆಗೇ ಆಗ್ತದೆ. ಅದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳೋದಿಲ್ಲ. ಮುಖ್ಯವಾಗಿ ಒಂದು ಒಗ್ಗಟ್ಟು ಅಂತ ಬೇಕು ನಮ್ಮ ಹತ್ರ. ಈ ಒಗ್ಗಟ್ಟು ಯಾವ ರೀತಿ ಇರಬೇಕಂದ್ರೆ ಒಂದು ಟೀಮ್ ರೆಡಿ ಮಾಡುವುದು ಅಂತ. ಈ ನಾವು ಇದರಲ್ಲಿ ಒಂದು ಟೀಮ್ ಅಂದರೆ ಒಂದು ವ್ಯವಸ್ಥೆ ರೆಡಿ ಮಾಡುವಾಗ ಅದಕ್ಕೆ ಒಂದು ಕೋಚ್ ಅಂತ ಇರ್ತಾರೆ, ಅವರು ಆ ಟೀಮನ್ನು ರೆಡಿ ಮಾಡ್ತಾ ಇರ್ತಾರೆ. ಅದು ಯಾವ ರೀತಿ ಇರಬೇಕು ಅಂದರೆ, ನಾವು ಒಂದು ಟ್ರೈನಿಂಗ್ ಕೊಡುವವರು ಇರುವಾಗ ಈ ನಮ್ಮ ಪದಾಧಿಕಾರಿಗಳು, ನೀವು ಆಲೋಚನೆ ಮಾಡಿ, ನಮ್ಮ ಈ ಪದಾಧಿಕಾರಿಗಳಿರ್ತಾರೆ, ನಾವು ಈ ನಮ್ಮ ಸಂಘಟನೆಯಲ್ಲಿ ಆದಷ್ಟು ಹೆಚ್ಚು ದುಡಿದ್ರೆ, ಯಾಕಂದರೆ ದುಡಿಯುವುದಂದರೆ ಅದು ಕೂಡ ನಿಸ್ವಾರ್ಥ ಸೇವೆ. ಈಗ ನೀವೆಲ್ಲ ಲೆಕ್ಕ ಮಾಡ್ಬೋದು, ಯಾರು ದುಡಿಯುತ್ತಾರೆ ಅಂದರೆ ಅವರು ಜಾಲಿಗೆ ದುಡಿಯುತ್ತಾರೆ. 21 ವರ್ಷದಿಂದ 22 ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ, ಆದರೂ ನಾವು ಜಾಲಿಗಾಗಿ ಯಾರೂ ದುಡಿಯಲಿಲ್ಲ. ಸಂಘಟನೆಯಲ್ಲಿ ಯಾರಿಂದ ಯಾರಿಗೆ ಏನಾದರೂ ಲಾಭ ಇದೆಯಾ ಅದನ್ನು ನಾವು ನೋಡ್ತಾ ಇರ್ತೇವೆ. ಅದಕ್ಕಾಗಿ ನಾವು ತುಂಬ ಅವ್ರ ಹತ್ರ ಪ್ರಯತ್ನ ಪಟ್ಟು ನಮಗೆ ಅಲ್ಲದಿದ್ದರೂ ಇನ್ನುಳಿದವರಿಗಾಗಿ ಈ ಲಾಭವನ್ನು ಹಂಚಲಿಕ್ಕಾಗಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಈ ಟೀಮ್ ವರ್ಕ್ ಅಂತ ಈಗ ನಾನು ಹೇಳಿದಾಗ ಟೀಮ್ ವರ್ಕ್ ಮಾಡೋದೇನೆಂದರೆ, ಒಂದು ಹಾಕಿ ಟ್ರೈನಿಂಗ್ ಕೊಡಲಿಕ್ಕೆ ಒಂದು 10-20 ಜನವನ್ನು ಸೇರಿಸಿ ಒಬ್ಬರು ಟ್ರೈನರ್ ಇದ್ದರು. ಮೈದಾನದಲ್ಲಿ ನಿಂತಿದ್ದಾರೆ, ದೊಡ್ಡ ಹಾಕಿ ಮೈದಾನದ ದೊಡ್ಡ ಇರ್ತದೆ, ಅದರ ಒಂದು ಬದಿಯಲ್ಲಿ ಒಂದು ಇಟ್ಟಿಗೆ ರಾಶಿ, ಒಂದು 100 ಇಟ್ಟಿಗೆ ಇರ್ಬೋದು ಅದರಲ್ಲಿ. ಆ ಇಟ್ಟಿಗೆ ರಾಶಿಯನ್ನು ಟ್ರೈನರ್ ಹೇಳಿದರೆ, ನೀವು ಅದನ್ನು ಎತ್ತಿಕೊಂಡು ಹೋಗಿ ಆ ಬದಿಯಲ್ಲಿ ಇಡಿ ಅಂತ. ಸರಿ ಆಪೋಸಿಟ್ ದಕ್ಷಿಣದಿಂದ ಉತ್ತರಕ್ಕೆ ಇಡಿ ಅಂತ ಹೇಳಿದರು. ಇವರು ಈ 20 ಜನ ಕೂಡ ಒಬ್ಬೊಬ್ಬರು 2-3 ಹಿಡ್ಕೊಂಡು ಹೋಗಿ ಅದನ್ನೆಲ್ಲ ಆ ಬಡಿದಿಟ್ಟರು. ಅಷ್ಟಾಗ ಅವರಿಗೆ ಅದೊಂದು 4-5 ಸುತ್ತ ಅವ್ರು ಓಡಿದ್ದಾರೆ, ಅವರಿಗೆ ಸಾಕಾಯಿತು. ಟ್ರೈನರ್ ಸುಮ್ಮನೆ ಇರಲಿಲ್ಲ, ಅವನು ಹೇಳಿದರು, ನೀವು ಅಲ್ಲಿ ಇಟ್ಟರಲ್ಲ, ಅದನ್ನು ಪುನಃ ಕೊಂಡೋಗಿ ನೀವು ಪಶ್ಚಿಮಕ್ಕೆ ಇಡಿ ಅಂತ ಹೇಳಿದರು. ಇವರೆಲ್ಲ ಕೂತಿದ್ರು, ಪುನಃ ಎದ್ದು ಹೋದ್ರು, ಅವ್ರು ಅಲ್ಲಿಗೆ ಇಟ್ಟರು. ಅಲ್ಲಿ 2ನೇ ಸಾರಿ ಅವರಿಗೆ ಓಡಿದಾಗ ಅವರಿಗೆ ಜೀವನ ತುಂಬ ಸಾಕಾಗಿ ಹೋಯಿತು. ಆನಂತರ ಅಲ್ಲಿ ಅವರನ್ನೆಲ್ಲ ಎಲ್ಲವನ್ನು ಕೊಂಡೋಗಿ ಅಲ್ಲಿ ಇಟ್ಟು ಅಲ್ಲಿ ಸುಮ್ಮನಾದರು. 3ನೇ ಸಾರಿ ಕೂಡ ಅದುವೇ ಟ್ರೈನರ್ ಹೇಳಿದ, ಅದನ್ನು ಅಲ್ಲಿಂದ ನೀವು ಪಶ್ಚಿಮದಿಂದ ಪೂರ್ವಕ್ಕೆ ಇಡಿ ಅಂತ. ಈ ಅಷ್ಟತ್ತು ಆಗುವಾಗ ಅದರಲ್ಲಿ ಒಬ್ಬೊಬ್ಬರಿಗೆ ತಲೆ ಬಿಸಿ ಆಗಲಿ ಶುರುವಾಯಿತು. ಇವರು ನಾವು ಇಷ್ಟು ಪ್ರಯತ್ನ ಪಡ್ತೀವಿ, ನಾವು ಇಷ್ಟು ಇದರಲ್ಲಿ ಇಡ್ತೀವಿ, ಇವರು ಪುನಃ ಸುಮ್ಮನೆ ನಮ್ಮನ್ನು ಇಲ್ಲಿಂದ ಅಲ್ಲಿಗೆ ಓಡಿಸ್ತಾ ಇದ್ದಾರಲ್ಲ, ಇದು ಆಗೋ ಕೆಲಸವಲ್ಲ ಅಂತ ಹೇಳಿ ಒಬ್ಬ ಅದರಲ್ಲಿ ಆಲೋಚನೆ ಮಾಡಿದ. ಅವನು ಹೇಳಿದೆ, ಎಲ್ಲರನ್ನು ನಿಲ್ಲಿಕ್ಕೆ ಹೇಳಿದ, ನೀವು ಓಡುವುದು ಬೇಡ, ಲೈನ್ನಲ್ಲಿ ನಿಲ್ಲಿ,
ಈ ಇಟ್ಟಿಗೆಯಿಂದ ಅದು ಇಡುವ ಸ್ಥಳದವರೆಗೆ ನೀವು ಲೈನ್ನಲ್ಲಿ ನಿಂತರೆ ಒಬ್ಬೊಬ್ಬರೇ ಒಂದೊಂದು ಇಟ್ಟಿಗೆಯನ್ನು ಎತ್ತಿ ಒಬ್ಬೊಬ್ಬರ ಕೈಯಲ್ಲಿ ಕೊಡಿ. ಆಗ 20 ಜನರಿಗೆ ಅವರಿಗೆ ಆಯಾಸವಿಲ್ಲದೆ ಅವನ ಕೈಯಿಂದ ತೆಗೆದು ಈಚೆ ಕೊಡೋದು, ಅವನ ಆಚೆಯಿಂದ ಇನ್ನೊಬ್ಬನ ಕೈಗೆ ಕೊಡುವುದು ಕೆಲಸ ಇದೆ. ಆನಂತರ ಅವ್ರು ಪುನಃ ಕೇಳಿ ಇನ್ನೆಲ್ಲಿ ಇಡಬೇಕು ಅಂತ. ಅದಕ್ಕೆ ಅವನು ಹೇಳೋದು ಟೀಮ್ ವರ್ಕ್ ಅಂದರೆ ಹಾಗೆ ಇರಬೇಕು. ಎಲ್ಲರೂ ಓಡಿ ಓಡಿ ಸಾಕಾಗಿ ಹೋಗೋದಕ್ಕಿಂತ ನಿಂತಲ್ಲಿಯೇ ಕೆಲಸ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿ ನಾವು ಕೂಡ ಹೇಳೋದೇನೆಂದರೆ ನಮ್ಮಲ್ಲಿ ಬೇರೆ ಬೇರೆ ವಲಯ ಸಮಿತಿ ಇದೆ, ವಲಯ ಸಮಿತಿಯ ಮೇಲೆ ಕ್ಷೇತ್ರ ಸಮಿತಿ ಇದೆ, ಕ್ಷೇತ್ರ ಸಮಿತಿಯ ಮೇಲೆ ಜಿಲ್ಲಾ ಸಮಿತಿ ಇದೆ, ಜಿಲ್ಲಾ ಸಮಿತಿಯ ಮೇಲೆ ರಾಜ್ಯ ಸಮಿತಿ ಅಂತ ಇದೆ. ಇಷ್ಟೆಲ್ಲ ಸಮಿತಿ ಇರುವಾಗ ಒಬ್ಬನೇ ಕೆಲಸ ಮಾಡುವ ಅಗತ್ಯ ಇರುವುದಿಲ್ಲ. ಆ ಸಮಿತಿಯವರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಅಲ್ಲಲ್ಲಿಯೇ ಕೆಲಸ ಮಾಡ್ತಾರೆ. ಯಾವುದೇ ಒಂದು ವಿಷಯವನ್ನು ನಿಜವಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಸ್ವಲ್ಪ ಹಿಂದೆ ಹೋಗಿದ್ದೇವೆ. ಯಾಕಂದರೆ ನಿಜವಾಗಿ ನಾವೊಂದು 3-4 ಮಿಷನ್ ಕೊಡುವಂಥ ವ್ಯವಸ್ಥೆ ಅಲ್ಲ. ನಮ್ಮ ಉಳ್ಳಾಳ ಕ್ಷೇತ್ರ ಒಳ್ಳೆಯ ರೀತಿಯಲ್ಲಿದೆ, ಒಳ್ಳೆಯ ರೀತಿಯ ಕೆಲಸ ಮಾಡುವ ಜನರು ಕೂಡ ಇದ್ದಾರೆ. ಆದರೆ ನಮ್ಮಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಹೇಳಬೇಕು. ಉತ್ತಮ ನಾಯಕತ್ವದ ಕೊರತೆ ಇರೋದರಿಂದ ನಾವು ಸ್ವಲ್ಪ ಡಲ್ ಆಗ್ತೇವೆ. ಅದಕ್ಕಾಗಿ ನಾನು ಹೇಳ್ತೇನೆ, ಯಾವಾಗಲೂ ಈ ನಾಯಕತ್ವ ಎಂಬುದು ಅದು ಒಂದು ಒಳ್ಳೆಯ ರೀತಿಯಲ್ಲಿ ಬರಬೇಕು. ಇವತ್ತು ನಮ್ಮ ರಾಜ್ಯ ಸಮಿತಿಯ ಕಟ್ಟಡ ನೀವೆಲ್ಲ ನೋಡಿರ್ಬೋದು. ಅದು ಆರಂಭ ಆಗಿ 10 ವರ್ಷ ಆಯಿತು. 2010 10ನೇ ತಾರೀಕು 10ನೇ ತಿಂಗಳಲ್ಲಿ ಅದನ್ನು ಆರಂಭ ಮಾಡಿದ್ದೇವೆ. ಆನಂತರ ಅದು 2 ವರ್ಷ ಹಿಂದಿನವರೆಗೆ ಅದು ಮೊದಲು ಒಂದು ಅಂತಸ್ತು ಮಾಡಿ ಕಟ್ಟಿದ ಕಟ್ಟಡ ಹಾಗೇ ಇತ್ತು ಹೊರತು ಅದಕ್ಕೆ ಮುಂದೆ ಹೋಗಲಿಲ್ಲ. ಯಾಕಂದರೆ ಆವಾಗಲೇ ನಮ್ಮಲ್ಲಿ ನಾಯಕತ್ವದ ಕೊರತೆ ಇತ್ತು. ಅದಕ್ಕಾಗಿ ನಾವೊಂದು 2-3 ವರ್ಷ ಹಿಂದೆ ನಾವು ಅದನ್ನು ಮನಗಂಡು ನಮ್ಮ KSTL ಆರಂಭದಲ್ಲೇ ನಮ್ಮೊಟ್ಟಿಗಿದ್ದರು. ಅವರನ್ನು ಈ ಸರಿ ರಾಜ್ಯ ಸಮಿತಿ ಅಧ್ಯಕ್ಷರಾಗಿ ಮಾಡಬೇಕಂತ ನಾವು ಮತ್ತು ನಮ್ಮೊಟ್ಟಿಗೆ ಈಗ ಸುರೇಶ್ ಅಂತ ಇದ್ದರೆ ನಾವೆಲ್ಲ ಸೇರಿ ಅವರನ್ನು ಅಧ್ಯಕ್ಷರು ಮಾಡಿದರು. ಅವರು ಅಧ್ಯಕ್ಷರಾದ ಏನು ಮಾಡಿದ್ದಾರೆ ಅಂದರೆ, ಮೊದಲಿದ್ದ ಕಟ್ಟಡ ಸಮಿತಿಯನ್ನು ಬರ್ಖಾಸ್ತು ಮಾಡಿದ್ದೇವೆ ನಾವು. ಅಂದರೆ ಕಟ್ಟಡ ಸಮಿತಿಗೆ ಅದಕ್ಕಿಂತ ಮೊದಲು ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯ ಸಮಿತಿಗೆ ಅಧ್ಯಕ್ಷರು ಒಬ್ಬರೇ ಇದ್ದರು. ಅದನ್ನು ನಾವು ಬರ್ಖಾಸ್ತು ಮಾಡಿ ಕಟ್ಟಡದ ಜವಾಬ್ದಾರಿಯನ್ನು ಸುರೇಶ್ ಸಾಲೇನ್ರವರಿಗೆ ಕೊಟ್ಟೇವೆ ನಾವು. ಅಂದರೆ ಈಗ ಅದರ ಸಂಚಾಲಕರಾಗಿ ಸುರೇಶ್ ಸಾಲೇನ್ ಇದ್ದಾರೆ, ಅದರ ಉಪಸಂಚಾಲಕರಾಗಿ ನಮ್ಮ ವೇದಿಕೆಯಲ್ಲೇ ಇದ್ದಾರೆ ಪ್ರಜ್ವಲ್ ಕುಮಾರ್, ಇನ್ನೊಬ್ಬರು ಉಪಸಂಚಾಲಕರಾಗಿ ಉಡುಪಿಯ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಅವರು, ನಮ್ಮ ಶ್ಯಾಮಲಕ್ಕನವರ ಬಾಬಾ ಅವರು ಕೂಡ ಇದ್ದಾರೆ. ಇವರು ಎಲ್ಲರೂ ಸೇರಿ ಇವಾಗ ಆ ಕಟ್ಟಡ ಕಂಪ್ಲೀಟ್ ಆಗಿದೆ. ಸ್ವಲ್ಪ ಒಂದು ಹಿಂಬದಿಯಲ್ಲಿ ಸ್ವಲ್ಪ ಕೆಲಸ ಬಾಕಿ ಇದೆ, ಸಂಪೂರ್ಣ ಆಗಿದೆ. ಅಂದರೆ ನಮಗೆ ಅದಕ್ಕೆ ಲೈಸೆನ್ಸ್ ಇದ್ದದ್ದು 2 ಮಾಳಿಗೆ, ಈಗ 2 ಮಾಳಿಗೆ ಮತ್ತು ನೆಲ ಅಂತಸ್ತು 3 ಮಾಳಿಗೆ ಕಟ್ಟಡ ಸಂಪೂರ್ಣ ಆಗಿದೆ. ಆ ಸಂಪೂರ್ಣ ಆಗಬೇಕಂದ್ರೆ ಅಲ್ಲಿಯೇ ನಾನು ಹೇಳುವುದು, ಯಾಕಂದರೆ ನಾಯಕತ್ವ ಎಂಬುದು ಅದಕ್ಕೆ ಎಷ್ಟು ಲಕ್ಷ ರೂಪಾಯಿ ಹಣ ಖರ್ಚಾಯಿತು ಅನ್ನೋದು ನಮ್ಮದು ಲೆಕ್ಕ ಇದೆ. ಆದರೆ ಅಷ್ಟು ಲಕ್ಷ ರೂಪಾಯಿಯನ್ನು ಕ್ರೋಢೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು ಈ ಪ್ರೋ ಮತ್ತು ರಾಮಚಂದ್ರಣ್ಣ, ಅದರೊಟ್ಟಿಗೆ ನಮ್ಮ ಅಧ್ಯಕ್ಷರು. ಆಲೋಚನೆ ಮಾಡಿ, ಒಂದು ಇಷ್ಟು ದೊಡ್ಡ ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಎಷ್ಟು ಶ್ರಮ ಬೇಕು ಎಂಬುದನ್ನು ನಾವು ಲೆಕ್ಕ ಹಾಕ್ತಾ ಇರಬೇಕಾಗ್ತದೆ. ಯಾಕಂದರೆ ನಾವು ಸಣ್ಣ ವಿಷಯದಲ್ಲಿ ಕೆಲವೊಮ್ಮೆ ರಾಜಕೀಯ ಮಾಡ್ತೇವೆ. ಏನೋ ಯಾವುದೇ ಒಂದು ಸಹಾಯ ಮಾಡುವಂಥ ಸಂದರ್ಭದಲ್ಲಿ ಅವರು ಇವರಿಗೆ ಸಹಾಯ ಮಾಡಲಿಲ್ಲ, ಇವರು ಅವರಿಗೆ ಸಹಾಯ ಮಾಡಲಿಲ್ಲ ಅಂತ ಹೇಳ್ತಾರೆ. ನಿಜವಾಗಿ ನಮ್ಮ ಆಗ ರಮೇಶ್ ಹೇಳಿದ ಹಾಗೆ, ನಿಮಗೆ ಯಾರಿಗಾದರೂ ಯಾವುದೇ ರೀತಿಯಲ್ಲಿ ಒಂದು ಕಷ್ಟ ಇದ್ದರೂ ಅದನ್ನು ನಮ್ಮ ಸಮಿತಿಯವರಿಗೆ ತಿಳಿಸಿ, ಅದನ್ನು ತಿಳಿಸುವವರಿಗೆ ತಿಳಿಸಬೇಕು. ಒಂದು ಅಧ್ಯಕ್ಷರಿಗೆ ಅಥವಾ ಪ್ರಧಾನ ಕಾರ್ಯದರ್ಶಿಗೆ ಅಥವಾ ನಮ್ಮ ರಾಜ್ಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಇದ್ದಾರೆ ಅವರಿಗೆ ಈ ರೀತಿಯಲ್ಲಿ ಅದು ತಿಳಿಸುವವರಿಗೆ ತಿಳಿಸಿದರೆ ಅದನ್ನು ಏನಾದರೂ ಮಾಡಲಿಕ್ಕಾಗ್ತದೆ. ಕೆಲವರು ಏನು ಮಾಡ್ತಾರೆ ಅಂದರೆ, ತಿಳಿಸುವ ವಿಷಯ ಬಿಡಿ, ಎಲ್ಲೋ ಒಂದು ಅಂಗಡಿಯಲ್ಲಿ ಕೂತು ಅವರು ಹೀಗೆ ಮಾಡಿದ್ರು ಮಾರಾಯ, ಇವರು ಹೀಗೆ ಮಾಡಿದ್ರು, ಇಷ್ಟೇ. ಈ ದೂರುವ ಹವ್ಯಾಸ ಉಂಟಲ್ಲ, ಅದು ಕೆಲವೇ ಜನರಿಗೆ ಇರ್ತದೆ. ಮತ್ತು ಅವರು ದೂರುವುದೇ, ಅವರು ಯಾವಾಗಲೂ ಅದನ್ನು ಒಳ್ಳೆಯದಂತ ಹೇಳುವುದಿಲ್ಲ. ನಾವು 10 ಒಳ್ಳೆಯ ಕೆಲಸ ಮಾಡಿದರು, ಒಂದು ತಪ್ಪಾದರೆ ಅದನ್ನು ಅವರು ಹೇಳ್ತಾರೆ ಅವರದ್ದು ಅಭ್ಯಾಸ ಮಾರ್ರೆ, ಅವರಿಗೆ ಬೇಕಾದವರಿಗೆ ಕೊಡ್ತಾರೆ ಅಂತ. ಈ ರೀತಿಯ ವ್ಯವಸ್ಥೆಗಳು ನಮ್ಮ ಸಂಘಟನೆಯಲ್ಲಿ ಇರಬಾರ್ದಂತ ಹೇಳಿ ನಾನು ನಿಮ್ಮ ಹತ್ರ ಇನ್ನೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ನಿಜವಾಗಿ ಕಷ್ಟ ಎಲ್ರಿಗೂ ಇದೆ, ನಾವೇನು ಎಲ್ಲರೂ ಸುಖದಲ್ಲಿ ಇರುವುದಿಲ್ಲ, ಕಷ್ಟದಲ್ಲೇ ಬಂದವರು. ಅದನ್ನೇ ಇವತ್ತು ನಮ್ಮ ಬೆಳಿಗ್ಗೆ ವೇದವಾಸ್ ಕಾಮತ್ರವರು ಹೇಳಿದರು. ಕೆಲವು ಸರಿ ಮಾತಾಡುವಾಗ ನಾವು ನಮ್ಮ ಮನೋಭಾವನೆಯನ್ನು ಹೇಳಬೇಕಾಗ್ತದೆ. ಅಂದರೆ ಇವತ್ತಿನ ಅಧ್ಯಕ್ಷರು, ಅವರು ನಮ್ಮ ರಾಜ್ಯಾಧ್ಯಕ್ಷರು ಪ್ರತಿಯೊಬ್ಬ ಟೈಲರ್ನ ಕಷ್ಟದ ವಿಷಯವನ್ನು ಅರಿತು ಮಾತಾಡ್ತಾರೆ ಅವರು.
ಟೈಲರಿಂಗ್ ಎಷ್ಟು ಕಷ್ಟ ಇದೆ ಎಂಬುದನ್ನು ಅವರು ಅರಿತು ಮಾತಾಡ್ತಾರೆ. ಆ ರೀತಿಯ ಅಧ್ಯಕ್ಷರು ನಮ್ಮ ಸಂಘಟನೆಯಲ್ಲಿ ಇರಬೇಕಾಗ್ತದೆ. ಕೆಲವು ಸಂಘಗಳಿದ್ದೇವೆ, ಅದನ್ನು ಅವರು ಆಗ ಉದಾಹರಣೆ ಹೇಳಿದರು. ರಿಕ್ಷಾ ಡ್ರೈವರ್ಸ್ ಸಂಘ ಅಂತ ಇದ್ದರೆ ಅದರ ಅಧ್ಯಕ್ಷನಿಗೆ ರಿಕ್ಷಾ ಬಿಡಲಿಕ್ಕೆ ಗೊತ್ತಿರುವುದಿಲ್ಲ. ನಮ್ಮ ಟೈಲರಿಂಗ್ನಲ್ಲಿ ಹಾಗೆ ಅಲ್ಲ. ಟೈಲರ್ನವರಿಗಾಗಿ ಟೈಲರ್ನವರಿಂದಲೇ ನಡೆಸುವಂಥ ಸಂಸ್ಥೆ ಇದೆ. ಎಲ್ಲಿ ಆದರೂ ನಾವು ಟೈಲರ್ನವ್ರನ್ನ ಬಿಟ್ಟು ಹೊರಗಿನವರು ನಮ್ಮ ಅಧ್ಯಕ್ಷ ಮಾಡಲಿಲ್ಲ. ನಮ್ಮ ಜಿಲ್ಲೆಯಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಕ್ಷೇತ್ರದಲ್ಲಿಲ್ಲ, ವಲಯದಲ್ಲಿಲ್ಲ. ಅವನು ಟೈಲರ್ ಸಂಘದಲ್ಲಿ ಅಧ್ಯಕ್ಷ ಅಥವಾ ಯಾವುದೇ ಒಂದು ಪದಾಧಿಕಾರಿ ಆಗಬೇಕಾದ್ರೆ ಅವನಿಗೆ ಅರ್ಹತೆ ಅವನು ಟೈಲರ್ ಆಗಿರಬೇಕು. ನಮ್ಮ ಸಂಘಟನೆಯಲ್ಲಿ ಕೂಡ ಹಾಗೆ ಟೈಲರೇ ಇದ್ದಾರೆ. ನೀವು ಎಲ್ಲಿಯಾದರೂ ನೋಡಿ, ಟೈಲರ್ ಅಲ್ಲದವರು ನಾವು ಅದರಲ್ಲಿ ಅಧ್ಯಕ್ಷ ಮಾಡೋದು. ಅದಕ್ಕಾಗಿ ಯಾವುದೇ ಕೆಲಸ ಮಾಡುವವರಿಗೆ ಅವರಿಗೆ ಆ ಕೆಲಸದ ಕಷ್ಟ ಗೊತ್ತಿರಬೇಕು. ಕೆಲಸ ಎಷ್ಟು ಕಷ್ಟ ಇದೆ ಅಂತ ಗೊತ್ತಿರಬೇಕು. ಅದನ್ನೇ ನಾನು ಹೇಳೋದು. ಯಾಕೆಂದರೆ ನಮ್ಮ ಈ ಪೇಷಂಟ್ ಡಿಸೈನ್ ಅಂತ ಹೇಳುವಾಗ ನಾವು ತುಂಬ ಕಷ್ಟದ ಕೆಲಸವನ್ನು ಕೂಡ ಮಾಡ್ತೇವೆ, ಸುಲಭದ ಕೆಲಸವನ್ನು ಕೂಡ ಮಾಡ್ತೇವೆ. ಅದಲ್ಲದೆ ನಾವು ಅರ್ಜೆಂಟ್ ಕೊಡಲಿಕ್ಕೆ ಉಂಟು ಅಂತ ಹೇಳಿದರೆ ರಾತ್ರಿ ಹಗಲು ಕೂಡ ಕೆಲಸ ಮಾಡ್ತೇವೆ ನಾವು. ಈಗ ಇದನ್ನು ಉಳಿಸ್ಬೇಕಾದ್ರೆ ನಾವು ಹಾಗೆ ಮಾಡಬೇಕಾಗ್ತದೆ. ರಾತ್ರಿ ಹಗಲು ಕೂತು ಕೂಡ ನಾವು ಕೆಲಸ ಮಾಡಬೇಕು. ಬೇರೆ ಬೇರೆ ಆಫೀಸ್ನಲ್ಲಿ 30,000 40,000 ಸಂಬಳದವರು ಹಾಗೆ ಕೆಲಸ ಮಾಡೋದಿಲ್ಲ. ನೀವು ಬ್ಯಾಂಕಿಗೆ ಹೋದರೆ ಅವರ ಟೈಮಿಗೆ ನೀವು ಹೋಗಬೇಕು ಹೊರತು ನಿಮ್ಮ ಟೈಮಿಗೆ ಅವರು ಬರುವುದಿಲ್ಲ. ಟೈಲರಿಂಗ್ನಲ್ಲಿ ಹಾಗಲ್ಲ. ಅವ್ರು ಕೆಲಸ ಕೊಡಲಿಕ್ಕೆ ಬರ್ತಾರೆ, ಅವರಿಗೆ ಬೇಗ ಹೇಳಿದರೆ ಬೇಗ ಕೊಡಬೇಕು, ಮತ್ತು ಅದನ್ನು ನಾವು ಮಾಡಿಯೇ ಕೊಡಬೇಕು. ಅದಕ್ಕಾಗಿ ನಾವು ರಾತ್ರಿ ಹೊತ್ತು ಕೂಡ ಕೂತು ಕೆಲಸ ಮಾಡಬೇಕಾಗ್ತದೆ. ಎಷ್ಟೋ ಜನ 12 ಗಂಟೆ ರಾತ್ರಿ ಕೆಲಸ ಮಾಡ್ತಾರೆ. ಕೆಲಸ ಇದ್ದಾಗ, ಇಲ್ಲದಾಗ ತಿರುಗಾಡ್ತಾ ಇರ್ತಾರೆ. ಈ ರೀತಿಯ ವ್ಯವಸ್ಥೆ ಅದು ಟೈಲರಿಂಗ್ನಲ್ಲಿ ಮಾತ್ರ ಇರ್ತದೆ ನೋಡಿ. ನಾವು ಅವರು ಕೂಡ ಸಂಬಳಕ್ಕೆ, ಅವರು ಕೂಡ ಹಣಕ್ಕಾಗಿ ನಾವು ಕೆಲಸ ಮಾಡೋದಲ್ಲ. ನಮ್ಮ ಜವಾಬ್ದಾರಿ ಇದೆ, ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಕೊಂಡು ಹೋಗ್ತೇವೆ. ಆದ್ದರಿಂದ ಯಾವುದೇ ಕಾರ್ಯಕ್ರಮ ಇರಲಿ, ಮದುವೆ ಸೀಸನ್ ಇರಲಿ, ಅಲ್ಲಿ ಡ್ರೆಸ್ ಹಾಕೋರಿಗೆ ಡ್ರೆಸ್ ಸಿಗ್ತದೆ. ಟೈಲರ್ ಹೇಗಾದರೂ ಮಾಡಿಕೊಡ್ತಾನೆ. ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿರುವಾಗ ನಮ್ಮ ಪ್ರಾಯದ ಕಾಲದಲ್ಲಿ ನಾವು ಸರ್ಕಾರ ಹತ್ರ ಕೇಳೋದು ಕೂಡ ಅದನ್ನೇ, ನಮಗೆ ಪ್ರಾಯದ ಕಾಲದಲ್ಲಿ ಏನಾದರೂ ಕೊಡಿ ಅಂತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೂಡ ಹಾಗೆ ಇಡೀ ಕರ್ನಾಟಕದಲ್ಲಿ ಸಾಧಾರಣ ಒಂದು 10-20 ಕಡೆ ಈ ಕಾರ್ಯಕ್ರಮ ನಡೀತಾ ಇದೆ. ಆದರೂ ಅಲ್ಲಿ ಬರುವ ಎಲ್ಲ ಜನನಾಯಕರಿಗೆ ನೀವು ಮನವಿ ಕೊಡಿ ಅಂತ ಕೂಡ ಹೇಳಿದ್ದೇವೆ. ಮನವಿಯ ಕಾಪಿಯನ್ನು ಕೂಡ ಎಲ್ಲರಿಗೂ ನಾವು ನಮ್ಮ ಇಲ್ಲಿಂದಲೇ ಕಳಿಸಿಕೊಟ್ಟಿದ್ದೇವೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 7 ಕಡೆ ಏನೋ ಆಗ್ತಾ ಇದೆ, 6 ಕಡೆ ಈಗ ನಮ್ಮ ಜಿಲ್ಲಾ ಅಧ್ಯಕ್ಷರೇ ಹೇಳಿದರು 60ಕ್ಕಿಂತ ಹೆಚ್ಚು ಮಿಷನ್ ಕೊಟ್ಟಿದ್ದೇವೆ. ಇದರ ಉದ್ದೇಶಗಳಲ್ಲಿ ನಾವು ನಿಜವಾಗಿ ಒಂದು ಜಿಲ್ಲೆಯಲ್ಲಿ ನಾವು 100ಕ್ಕಿಂತ ಹೆಚ್ಚು ಮಿಷನನ್ನು ಹಂಚಬೇಕಿತ್ತು. ಅದು ಆರಂಭ ಆಯಿತು. ಮುಂದಿನ ವರ್ಷದಲ್ಲಿ ನಮಗೆ 100 ಮಿಷನ್ ಹಂಚಲಿಕ್ಕೆ ಒಂದು ಖಂಡಿತ ನಾವು ವ್ಯವಸ್ಥೆ ಮಾಡ್ತೇವೆ. ಯಾಕಂದರೆ ನಮ್ಮಲ್ಲಿ ಆ ಸಮಯ ಇದೆ. ಅದೇ ರೀತಿ ರಾಯಚೂರಿನಲ್ಲಿ, ಅದೇ ರೀತಿ ಚಿಕ್ಕಮಗಳೂರಿನಲ್ಲಿ ಕೂಡ ಇವತ್ತು ಬೆಳಿಗ್ಗೆ ಎಲ್ಲ ಕಡೆ ಬೆಳಿಗ್ಗೆ ಆಗ್ತಾ ಇದೆ. ಅದೇ ರೀತಿ ಹಾಸನದ ಅರಸೀಕೆರೆಯಲ್ಲಿ, ಇನ್ನು ಮಂಡ್ಯದಲ್ಲಿ ಕೂಡ ಒಂದು ಕಡೆ ಎಲ್ಲ ಕೆಲಸ ಆಗ್ತಾ ಇದೆ. ಈ ರೀತಿ ಬೇರೆ ಬೇರೆ ಕಡೆಯಿಂದ ಈ ಸಮಿತಿಯವರು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ಹೇಳೋದು, ಇದೊಂದು ಕಾರಣ ಮಾತ್ರ ನಮಗೆ ಆರಂಭದ ದಿನ ಅಂತ. ಈ ಆರಂಭದ ದಿನದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಅದು ಇನ್ನೂ ಕೂಡ ಒಳ್ಳೆಯದಾಗಿ ಮುಂದುವರಿಸಲಿ ಅಂತ ನಾವು ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ, ಇವತ್ತು ಈ ಸಂಘಟನೆ ನಿಮ್ಮನ್ನೆಲ್ಲ ಕರೆದು ಇಷ್ಟು ಹೊತ್ತು ಕೂರಿಸಿ ನಮ್ಮ ಮಾತನ್ನು ನೀವು ಕೇಳಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಈ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಜೈ KSTA. ಕರ್ನಾಟಕ ಸ್ಟೇಟ್ ಟೈಲರ್ ಅಸೋಸಿಯೇಷನ್ ಇದರ ಇವತ್ತಿನ ಈ ಕಾರ್ಯಕ್ರಮ ಅಂದರೆ ತಮಗೆಲ್ಲರಿಗೂ ಗೊತ್ತಿರುವಂಥ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯ ಸಮಿತಿಯಿಂದ ಏನೋ ಒಂದು ನಮ್ಮ 22ನೇ ವರ್ಷ ಕಳೆದು 23ನೇ ವರ್ಷಕ್ಕೆ ಪಾದಾರ್ಪಣೆ ಆಗುವಂಥ ಈ ಸಮಯದಲ್ಲಿ ನಾವೊಂದು ಇಲ್ಲದವರಿಗೆ ಉಳ್ಳವರಿಂದ ಒಂದು ಏನಾದರೂ ಕೊಡುವಂಥ ಒಂದು ಕಾರ್ಯಕ್ರಮ. ಏನು ಕೊಡುವುದು? ನಮ್ಮ ಟೈಲರ್ ಹತ್ರ ಬಂದವರಿಗೆ ಒಂದು ಮೆಷಿನ್ ಕೊಡುವಂಥ ಕಾರ್ಯಕ್ರಮ. ನಾವು ಈಗಾಗಲೇ ನಾನು ಬಂಟ್ವಾಳ ಕ್ಷೇತ್ರದಿಂದ ನಮ್ಮ ಅಲ್ಲಿ ಸಾಧಾರಣ ಒಂದು 14 ಆಸಕ್ತ ಟೈಲರ್ಗಳಿಗೆ 14 ಮಿಷಿನನ್ನು ಈವಾಗಲೇ ಕೊಟ್ಟು ಬಂದಿದ್ದೇವೆ. ನಮ್ಮ ಶಾಸಕರು ಸ್ವಲ್ಪ ಮಿಷಿನ್ ಕೊಟ್ಟಿದ್ದರು. ನಾವೊಂದು ನಗರಸಭಾ ಅಧ್ಯಕ್ಷರನ್ನು ಅವರನ್ನು ಕರೆದಿದ್ದೇವೆ. ಅವರು 1-2 ಮಿಷಿನನ್ನು ಕೊಟ್ಟಿದ್ದರು. ಆದರೂ ಇವತ್ತಿನ ನಮ್ಮ ಒಂದು ಕಾರ್ಯಕ್ರಮವನ್ನು ನೋಡಿ ಅವರು ಅಲ್ಲಿ ನಿಂತಲ್ಲಿಂದಲೇ ಒಂದು ಘೋಷಣೆಯನ್ನು ಮಾಡಿದರು, ನಾನು ಇನ್ನೊಂದು ಕಾರ್ಯಕ್ರಮ ಮಾಡಿ ನಾನು 10 ಮಿಷಿನನ್ನು ಕೊಡ್ತೇನೆ ಅಂತ. 10 ಮಿಷಿನನ್ನು ಕೊಡ್ತೇನೆ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ.
ಅದೇ ನಾವು ನೋಡಿ ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಾವಂದರೆ ಈ ಟೈಲರ್ಗಳು ಬಡ ಏನೂ ಇಲ್ಲದಂಥ ಒಂದು, ನಾವು ಇರುವಾಗ ಏನೂ ಇದೆಯಾ ಇಲ್ವೋ, ಅಂಗಡಿ ಉಂಟು, ಅಂಗಡಿಯಲ್ಲಿ 4 ಕೆಲಸದವರು ಇದ್ದಾರೆ, ಕೆಲಸದವರು ದುಡಿಸ್ತೇವೆ. ಅದರ ನಂತರ ಅವನ ಹತ್ರ ಕೊನೆಗೆ ಉಳಿಯುವುದು ಚಿಂದಿ ಬಟ್ಟೆ ಮಾತ್ರ. ಅದೇ ಒಂದು ಗ್ಯಾರೇಜ್ನವರಿಗೆ ಒಂದು ಗುಜರಿ ಅಂತ ಹೇಳ್ತಾರೆ, ಗುಜರಿ ಮಾರಿದರೆ ಅವನಿಗೆ ಹಣ ಸಿಗ್ತದೆ. ನಮಗೆ ಚಿಂದಿಯನ್ನು ಮಾರಲಿಕ್ಕೆ ಆಗೋದಿಲ್ಲ, ಅವನು ಮುನ್ಸಿಪಾಲಿಟಿಯವರಿಗೆ ಕೊಟ್ಟರೆ ಅವನಿಗೆ ಸಹ ಬಿಲ್ ಕೊಡಬೇಕು, ನಾವು ಅದನ್ನು ಕೊಂಡೋಗ್ಲಿಕ್ಕೆ ಅವನಿಗೆ ಹಣ ಪಾವತಿ ಮಾಡಬೇಕು. ಅಂಥ ಪರಿಸ್ಥಿತಿ ನಮ್ಮ ಟೈಲರ್ನವರದು. ಅದಕ್ಕಾಗಿ ನೋಡಿ, ಒಂದು ಸಮಯ ಏನಿತ್ತಂತ ಹೇಳಿದರೆ, ನಮ್ಮ ಟೈಲರ್ಗಳು ಒಬ್ಬರ ಮುಖವನ್ನು ಇನ್ನೊಬ್ಬರು ನೋಡ್ತಾ ಇರಲಿಲ್ಲ. ಯಾವಾಗ ನಮ್ಮೊಂದು 22 ವರ್ಷ ಆಯಿತು ನಮ್ಮ ಸಂಘಟನೆ ಆಗಿ, ಒಂದು 25 ವರ್ಷಕ್ಕೆ ಮುಂಚಿನ ವಿಷಯ ಹೇಳ್ತೇನೆ. ಒಂದು ಟೈಲರ್ ಅಂಗಡಿ ಅವ ಅಲ್ಲಿ ಓಪನ್ ಮಾಡಿದ್ದಾನೆ, ಅವ ಯಾವಾಗ ಬಂದ್ ಮಾಡ್ತಾನೆ, ನಾನು ಮತ್ತೆ ಬಂದ್ ಮಾಡ್ತೇನೆ. ಅವ ದಾರಿಯಲ್ಲಿ ಸಿಗುವಾಗ ಅವನ ಮುಖ ನೋಡುವುದಿಲ್ಲ, ಮುಖ ನೋಡಿ ಮಾತಾಡೋದಿಲ್ಲ. ಇವತ್ತು ನಾವು ಟೈಲರ್ಗಳು ಒಟ್ಟಿಗೆ ಕೂತ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೇವೆ, ಒಟ್ಟಿಗೆ ಇದ್ದೇವೆ ಅಂದರೆ ಅದು ನಮ್ಮ ಸಂಘಟನೆಯಿಂದ ಬಂದಂಥ ಲಾಭ. ಅದನ್ನು ಯಾಕಂತ ಹೇಳಿದರೆ, ಸಂಘಟನೆಗೆ ಒಂದು ಮೆಂಬರ್ ಆಗಿ ಬನ್ನಿ ಅಂತ ಹೇಳಿದರೆ ಹೇಳ್ತಾನೆ, ನಮ್ಮ ಸಂಘಟನೆಯಲ್ಲಿ ನಿಮ್ಮ ಸಂಘಟನೆಯಲ್ಲಿ ಏನು ಲಾಭ ಇದೆ, ಏನು ಸಿಗ್ತದೆ, ಇದೆಲ್ಲ ಲಾಭ. ಇವತ್ತು ಇಲ್ಲಿ ನೋಡಿ ಮಿಷಿನ್ಗಳನ್ನು ಇಟ್ಟಿದ್ದಾರೆ, ನಮ್ಮ ಟೈಲರ್ ಮಿಷನ್ಗಳು ಇಟ್ಟಿದ್ದಾರೆ, ಬಡ ಟೈಲರ್ಗಳಿಗೆ ಕೊಡಲಿಕ್ಕೆ. ಇದು ಸಹ ಒಂದು ಲಾಭ ಅಲ್ವಾ? ಇವತ್ತು ನಮ್ಮ ಸಂಘಟನೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಂದು ಬಡ ಟೈಲರ್ಗಳಿಗೆ ಒಂದು ನಮ್ಮ ಮಿಷನ್ ಕೊಡುವಂಥ ಕಾರ್ಯಕ್ರಮ ಮಾಡೋದು, ಅದು ಲಾಭ. ಯಾಕಂತ ಹೇಳಿದ್ರೆ ಇನ್ನು ಯಾರು ಕೇಳಬಾರ್ದು, ಟೈಲರ್ ಸಂಘಟನೆಗೆ ಬಂದರೆ ನಮಗೆ ಏನು ಲಾಭ, ಏನು ಸಿಗುತ್ತದೆ ಅಂತ. ಇದೆಲ್ಲ ಸಿಗ್ತಾ ಇದೆ, ಬಂದು ತಗೊಂಡೋಗಿ. ಇದು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಟೈಲರ್ಗಂದ್ರೆ ಹೇಳಿದರೆ ಏನು ಬರೀ ಒಂದು ಏನು ಇಲ್ಲದವಲ್ಲ, ಅವಸ ಸ್ವಾಭಿಮಾನದಿಂದ ದುಡಿದು ಈ ಟೈಲರ್ ವೃತ್ತಿಯಲ್ಲಿ ಬದುಕ್ತಿದ್ದಾನೆ. ಯಾಕಂತ ಹೇಳಿದರೆ ಒಂದು ಮನುಷ್ಯ, ಒಂದು ಗಂಡಸು ನಡೆದುಕೊಂಡು ಹೋಗ್ತಾ ಇದ್ದಾನೆ ಅಂದರೆ ಅವನಿಗೆ ಒಂದು ಪ್ಯಾಂಟ್ ಶರ್ಟ್ ಹೊಲಿದು ಕೊಟ್ಟು ಅವನನ್ನು ಸುಂದರ ಕಾಣಿಸುವಂಥ ಕೆಲಸ ಮಾಡೋದು ನಾವು ಟೈಲರ್ಗಳು. ಒಂದು ಹೆಂಗಸು ಚೂಡಿದಾರ್ ಡ್ರೆಸ್ ಆಗಲಿ ಒಂದು ಬ್ಲೌಸ್ ಹಾಕೊಂಡು ಹೋಗ್ತಾ ಇದ್ದಾರೆ, ಅವರನ್ನು ಸುಂದರ ಕಾಣಿಸುವಂಥ ಕೆಲಸ ಮಾಡೋದು ನಾವು ಟೈಲರ್ಗಳು. ನಮಗೆ ಟೈಲರ್ಗಳಿಗೆ ಏನು ಟೈಲರ್ಗಳು ಇವರನ್ನು ನಾವು ಪ್ರತಿಯೊಬ್ಬರನ್ನು ಸುಂದರವಾಗಿ ಕಾಣಿಸ್ತೇವೆ. ಅದೇ ರೀತಿ ಇವತ್ತು ಎಲ್ಲ ಜನರ ಮಾನ ಮುಚ್ಚುವಂಥ ಕೆಲಸ ಮಾಡುವ ಈ ಟೈಲರ್ಗಳಿಗೆ ಮಾನ ಮುಚ್ಚುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಆದಷ್ಟು ಸಂಘಟಿತರಾಗಿ ಈ ಸಂಘಟನೆಯಿಂದ ನಮಗೆ ಸರ್ಕಾರದಿಂದ ಸಿಗುವ ಲಾಭ ಏನಿದೆ ಅದನ್ನು ತೆಗೊಳ್ಳುವ, ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ತಾವೆಲ್ಲರೂ ಒಟ್ಟಿಗಾಗಿ ನಾವೆಲ್ಲ ಒಟ್ಟಿಗೆ ಜೈ KST ಅಂತ ಹೇಳಿದರೆ ಮಾತ್ರ ನಮಗೆ ಮುನ್ನಡೆಯಲಿಕ್ಕೆ ಸಾಧ್ಯ ಇದೆ. ಇದನ್ನು ಎಲ್ಲರಿಗೆ ನೀವು ಗೋಚರಿಸುತ್ತಾ ನನಗೆ ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಈ ವೇದಿಕೆಗೆ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ KST. ಹಿತನುಡಿಗಳನ್ನು ನುಡಿದಂಥ ರಾಜ್ಯದ ಎಂಗೆ ಪಾತ್ರೆ ಬಂಡ ಬಾರಿ ಬಿರಾಯನ ಇನಿ ನಮ್ಮ ಕಾರ್ಯಕ್ರಮ ಆಪುಣು ಈತ ಜನ ಸೇರೋರು ಬಂದದ್ದು ಯಾನ್ ನಿಜವಾದ ಎಣ್ಣಿ ದಯ ಬಂಡ ಸುರುಟಾದ ಕೋಟೆ ಮುಟ್ಟ ಇಂಕೆ ನಿದ್ರೆ ಜನ ಲೆಕ್ಕ ಮಂತಿದ್ದೇರು ಅಲ್ಲ ಬಂಡ ಮಾತೆರೆಗೆಲ್ಲ ಫೋನ್ ಮಂತೊಂದು ಫೋನಡೇ ಮಂತಿನಂಚಿನ ಈ ಜನಕ್ಕಳು ಇನಿ ಮಾತ ವೃತ್ತಿ ಬಂದರು ಖಾಲಿ ಫೋನ್ ಬಂತಿನಕ್ಕೆ ಮಾತ್ರ ಬೈದರೆ ಹೊರತು ಇಲ್ಲಿಲ್ಲಡೆ ಮಾತ ತಿಕ್ಕಗಳ ಬೋಧಿ ಎತ್ತಿ ಕೆಲವು ಒಂಜಿ ತಿಕ್ಕ ಮಾತ್ರ ಓದಿ ಎತ್ತದೆ ಐಟ್ಲ ನಂಗೆ ಮಾತಾ ವಲಯಗಳ ಮಿಷನ್ ಕೊರ್ಪಣಂಜಿನ ವ್ಯವಸ್ಥೆ ಇನ್ನೇ ಆಯ್ತು ದಯಪಂಡ ಉಳ್ಳಾಳ ಸೋಮೇಶ್ವರಗೂ ಉಳ್ಳಾಳ ವಲಯಗೂ MCF ದಕ್ಕಲ್ ಲೆಕ್ಕೋಡು ಇಂದೇಡು ತುಂಬು ಜಿಲ್ಲಾ ಸಮಿತಿ ಇರ್ದು ನಂಗೆ ಕೊಂಚ ಮಿಷನ್ ತಿಕ್ಕದು ಐದು ಪಕ್ಕ ಸಾರಂಗ ದಕ್ಕಲ್ನ ಲೆಕ್ಕೋಡು ಸೋಮೇಶ್ವರ ವಲಯ ಕೊಂಚ ಮಿಷನ್ ಎತ್ತು ಕೊಡ್ತಾ ಇನ್ನೇ ಒಂಜಿ ಮಿಷಿನ್ ನಮ್ಮ ಕ್ಷೇತ್ರದಲ್ಲಿ ಲೆಕ್ಕೊಡೆ ಒಂಜಿ ಮಿಷಿನ್ ನಮ್ಮ ಕೊರ್ಪುಲ್ಲ ಐದು ಪಕ್ಕ ನಮ್ಮ ಶಾಸಕಿಯರ್ನ ಅನುದಾನಡು 3 ಮಿಷಿನ್ ಶಾಸಕಿಯರು ಕೊರೊಂದಿಲ್ಲ ಅಂಚ ಅವರ ನಲ್ಲ ಒಂಜಿ ವಲಯ ನಂಗೆ ಮಿಷಿನ್ ಕೊರಿಯರ ಉಂಡು ಅವು ಕೊನಜ ವಲಯ ನೆಕ್ಸ್ಟ್ ಅಕ್ಲೆಗೆ ಫಸ್ಟ್ ತಂದು ಅಕ್ಲೆಗೆ ಮತ್ತು ಕೊರ್ಪ ಮಾಡ್ತೀನಿ ಪನ್ನೊಂದು ಪಕ್ಕ ಒಂಜಿ ವಿಷಯ ಇಂಜಿನ ಉಂಡ ವಲಯ ಸಮಿತಿ ದಕ್ಕಲವಾಡು ಇನ್ನು ಎಂಕ್ಲೆಗೆ ಉನ್ನತ ಮಟ್ಟದ ಸಮಿತಿ ಇರ್ದು ಸರ್ಕುಲರ್ ಬತ್ತಂಡ ಎಂಕ್ಲೈನ್ ತಲೆಮಟ್ಟವು ಎತ್ತವನಂಜಿನ ಕೆಲಸ ಎಂಕ್ಲು ಮಂತೊಂದಿಲ್ಲ ಅಂಡ ವಲಯ ಸಮಿತಿಡ್ ನಿರಂತರವಾದ
ಅಕಲು ಅರ್ಜೆಂಟ್ಗೆ ಫೋನ್ ಮಂತ್ ಪಂಡೆನ್ನೆಲ್ಲ ನಿಕಲು ಬರ್ತದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ನಿಕಲು ಸಹಕಾರ ಮಾಡ್ಕೊಡು ಮಂಡದಕ್ಕೆ ಏನೊಂದು ಹೆಣ್ಣರೆಡ್ಡ ಪಾತ್ರನು ಇಡೆಗೆ ಅಂತ ಟೈಲರ್ಸ್ ಡೇ ಇದರ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಇಂದಿನ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಉಳ್ಳಾಳ ಕ್ಷೇತ್ರ ಸಮಿತಿಯ ಅಧ್ಯಕ್ಷರಾದ ಜಯಲಕ್ಷ್ಮಿ ಕೋಟ್ಯಾನ್ ಇವರಿಗೂ ಧನ್ಯವಾದಗಳು. ಹಾಗೂ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ಚಿತ್ರಕಲಾ ಚಂದ್ರಕಾಂತ್ ಅಧ್ಯಕ್ಷರು ಉಳ್ಳಾಳ ನಗರಸಭೆ ಇವರಿಗೂ ಧನ್ಯವಾದಗಳು.